ತಮ್ಮೆಲ್ಲರೂ ಆಸ್ತಿಯಾಗಿ ಗಮನಿಸಿದೆ. ಅದೇ ರೀತಿ ದೇವಸ್ಥಾನದ ಆಡಳಿತ ಮಂಡಳಿ ಜಿಎಸ್ಟಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇನೆ. ದಿನೇಶ್ ಕಲ್ಲಿಗೆ ಅವರು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇನೆ. ಓಮನ್ ಲೈನಲ್ಲಿದ್ದಾರೆ, ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ಧಾರ್ಮಿಕ ಪರಿಷತ್ ಮಾಜಿ ಸಮಿತಿ ಗೋಪಾಲ್ ಕುಮಾರ್ ಅವರುಗಳನ್ನು ಆಸ್ಥೆಯನ್ನು ಸಲ್ಲಿಸುತ್ತೇನೆ. ಸತೀಶ್ ಇದ್ದಾರೆ, ಬಿಷಪ್ ಇದ್ದಾರೆ. ಎಲ್ಲ ನಮ್ಮ ಧಾರ್ಮಿಕ, ಸಾಮಾಜಿಕ ಮತ್ತು ವಿವಿಧ ಕ್ಷೇತ್ರದ ಪ್ರಮುಖರು ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಪ್ರೀತಿ ಇಟ್ಟು ಈ ಒಂದು ನಮ್ಮ ಈ ಸಭೆಗೆ ಬಂದಿದ್ದೀರಿ. ತಮಗೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ನಮ್ಮ ಮಗದೊಮ್ಮೆ ಹೇಳುತ್ತಾ ಇವತ್ತಿನ ಈ ಒಂದು ಸಮಾಲೋಚನಾ ಸಭೆ ಬಹಳ ಒಂದು ಪುಣ್ಯಕ್ಷೇತ್ರ ಸ್ಥಳವು ಶ್ರೀ ಗಣಪತಿಯ ಒಂದು ಮಹಾಗಣಪತಿಯ ಬಹಳ ಒಂದು ನಮ್ಮ ಅಮೃತ ಹಸ್ತದಿಂದ ಇವತ್ತಿನ ಈ ಒಂದು ಸಮಾಲೋಚನೆ ಇದ್ದಾರೆ. ಅವರಿಗೆ ಕೂಡ ಹಿಂದಿನ ಇತಿಹಾಸ ನೋಡಿದ್ರೆ ಆ ರಸ್ತೆಗಳಲ್ಲಿ, ಮನೆಗಳಲ್ಲಿ ಅಪಮೃತ್ಯುಗಳು ಯಾವಾಗ ನೋಡಿದ್ರು ಹೈವೇ ರಸ್ತೆ ಪಕ್ಕದಲ್ಲಿ ಅಪಘಾತಗಳು ಸಂಭವಿಸಿ ಸಾಲು ಮೃತ್ಯುಗಳಾಗ್ತಿದ್ದವು. ಅದೇ ರೀತಿ ಎಲ್ಲ ಮನೆಗಳಲ್ಲಿ ಅಶಾಂತಿ, ನೆಮ್ಮದಿ ಇಲ್ಲ. ಪ್ರತಿ ಮನೆಗಳಿಗೂ ನಾಗರಾಜನ ಭೇಟಿ ಅಂದ್ರೆ ಮನೆಗಳಿಗೆ ದಾರಿಗಳಲ್ಲೆಲ್ಲ ಮನೆಯೊಳಗೆ ಬಂದು ಕೂತ್ಕೊಳ್ಳುವಂತಹ ಸನ್ನಿವೇಶ. ಇದರಿಂದಾಗಿ ಭಯಭೀತರಾಗಿ, ದಿಗ್ಭ್ರಾಂತರಾಗಿ ಏನು ಮಾಡುವುದೆಂಬ ದಿಕ್ಸೂಚನೆಯಿಲ್ಲದೆ ಅಲ್ಲಿನ ಒಂದು ಯುವಕರ ತಂಡ ಮತ್ತು ಒಂದು ಸಣ್ಣ ಸಂಘ ಸಂಸ್ಥೆ ಅದರ ಬಗ್ಗೆ ಈ ಚಿಂತನೆ ನಡೆಸಿ ಇದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಳಬೇಕು. ಇದು ಯಾವುದಾದ್ರೂ ತೊಂದರೆಯಿಂದ ಆದದಂತೆ ಅವರ ಚಿಂತನೆಯಿಂದ ಬಂದು ಒಂದು ಪ್ರಶ್ನಾ ಚಿಂತನೆ ಮಾಡುವಾಗ ಆ ಜಾಗದ ಒಂದು ಇತಿಹಾಸ ಅವರ ಕಣ್ಮುಂದೆ ಬಂತು. ಒಂದು 800 ವರ್ಷಗಳ ಹಿಂದೆ ಋಷಿವರ್ಯರು ಆ ಜಾಗಕ್ಕೆ ಬಂದು ಯಾಗ ಯಜ್ಞಾದಿಗಳನ್ನು ಮಾಡಿ ದೇವಿಯ ರೂಪದಲ್ಲಿರುವ ತಾಯಿಯನ್ನು ಆರಾಧಿಸುತ್ತಿದ್ದರು ಎಂಬ ಸಂಕಲ್ಪ ಶಕ್ತಿಯು ಅಲ್ಲಿ ಕಂಡು ಬಂತು. ಮುಂದೆ ಏನು ಮಾಡುವುದು? ಅದಕ್ಕೆ ಗಣ್ಯರನ್ನೆಲ್ಲ ಸೇರಿಸಿ ಆದಷ್ಟು ಆಗ ಇಷ್ಟು ಸಂಪನ್ಮೂಲ ಇಲ್ಲ ಇತ್ತು, ಸ್ವಲ್ಪ ಎಲ್ಲ ಇದ್ದದ್ದು ಭಾರಿ ಕಷ್ಟದಲ್ಲಿರುವಂತಹ ಸಮಯ. ಒಂದು 20-25 ವರ್ಷಕ್ಕೆ ಹೋದ್ರೆ ಮನೆಯಲ್ಲಿ ಎಲ್ಲರಿಗೂ ಸಮಸ್ಯೆ ಇರುವಂತಹ ಸಂದರ್ಭ. ಅಂತ ಸಂದರ್ಭದಲ್ಲಿ ಆ ಯುವಕರು, ಆ ಸಂಘ ಸಂಸ್ಥೆಗಳು ಗಣ್ಯರನ್ನೆಲ್ಲ ಒಟ್ಟು ಸೇರಿಸಿ ಒಂದು ಪ್ರಶ್ನಾಂತರದ ಮೂಲಕ ಆ ದೇವಿ ಸಾನ್ನಿಧ್ಯವನ್ನು ಅಲ್ಲಿ ಕಂಡು ಒಂದು ಬಾಲಾಲಯ ಸ್ಥಾಪಿಸಿ ಆ ದೇವಿಯ ಸಾನ್ನಿಧ್ಯವನ್ನು ಲಿಂಗ ಸ್ವರೂಪದಲ್ಲಿ ಅಲ್ಲಿ ಕೂಡಿಸಿ ನಿತ್ಯ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ನಂತರ ದಿನಗಳಲ್ಲಿ ಅಲ್ಲಿಯ ಆ ಕಾರ್ಮಿಕದ ಹೇಳಲಿಕ್ಕೆ ಸಾಧ್ಯವಾದಷ್ಟು ಪ್ರಗತಿ ಬಂತು. ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ನಮ್ಮ ಈಗಿನ ಪ್ರಸ್ತುತ ಆಡಳಿತ ಮುಖ್ಯಸ್ಥರಾದ ಏಜಶೇಖರ್ ಅವರು ಮುನ್ನಡೆಯಲ್ಲಿ ನಿಂತು ಆ ಕೆಲಸಗಳನ್ನೆಲ್ಲ ಮಾಡಿದ್ರು. ಎಲ್ಲರ ಹೆಸರು ಹೇಳಲಿಕ್ಕೆ ತುಂಬಾ ಸಂಕ್ಷಿಪ್ತದಲ್ಲಿ ನಾನು ಹೋಗ್ತಾ ಇದ್ದೇನೆ. ಎಲ್ಲರಿಗೂ ಅದರಲ್ಲಿ ಎಲ್ಲರೂ ಸೇರಿ ಆ ಒಂದು ಭವ್ಯವಾದ ಮಂದಿರ 2011ರಲ್ಲಿ ನಿರ್ಮಾಣವಾಯಿತು. ಆ ನಿರ್ಮಾಣವಾದ ನಂತರ ಆ ಅಲ್ಲಿನ ಪರಿಸರ ಎಷ್ಟು ಇಂಪ್ರೂವ್ ಆಯಿತು. ಎಲ್ಲ ಮನೆಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಹಣಕಾಸು ವ್ಯವಸ್ಥೆ ಆಗಲಿ, ಮಾನಸಿಕ ನೆಮ್ಮದಿ ಆಗಲಿ ಎಲ್ಲ ತಾಯಿ ಕೊಡ್ತಾ ಬಂದ್ರು. ಯಾರು ಭಕ್ತಿ, ಶ್ರದ್ಧಾ, ನಿಷ್ಠೆಯಿಂದ ತಾಯಿಗೆ ಬಂದು ಅಡ್ಡ ಬೀಳ್ತಾರ ಅವರ ಎಲ್ಲಾ ಸಂಕಷ್ಟಗಳು ಅಲ್ಲಿ ಪರಿಹಾರ ಆಗಿದೆ. ಅದರ ನಂತರ ಒಂದು 2 ವರ್ಷ ಕಳೆದ ಕೂಡಲೇ ಅಷ್ಟಬಂಧದ ಸ್ವಲ್ಪ ತೊಂದರೆ ಆದ ಕಾರಣ 2 ವರ್ಷ ಕಳೆದ ನಂತರ ಪುನಃ ಅಷ್ಟಬಂಧ ಮಾಡಿದ ಕಾರಣ ನಮಗೆ ಒಂದು 2 ವರ್ಷ ಅದನ್ನು ವಿಳಂಬ ಮಾಡಲಿಕ್ಕಾಯಿತು. ಆದ ಕಾರಣ ಒಂದು 14ನೇ ವರ್ಷದ ನಂತರ ನಾವು ಪುನಃ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾಡ್ತಾ ಇದ್ದೇವೆ. ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಈಗ ಎಲ್ಲ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿ ಕಡಿಮೆಯಲ್ಲಿ ನಾವು ಈಗ ಒಂದು 25 ಲಕ್ಷದ ರೂಪಾಯಿವರೆಗೆ ಖರ್ಚು ವೆಚ್ಚಗಳು ನಡೆದಿದೆ ಈಗ ಈ ಅಷ್ಟಬಂಧ ಕಲಶೋತ್ಸವಕ್ಕೆ. ಯಾಕಂದ್ರೆ ನಮ್ಮ ಒಳಗಿನ ಹೊರಗಿನ ಡ್ರೈನೇಜ್ ವ್ಯವಸ್ಥೆ, ತಾಯಿಯ ಭದ್ರತಾ ಕೊಠಡಿ, ಪೂಜಾ, ನಮ್ಮ ಅರ್ಚಕರ ಸ್ನಾನಗೃಹ ಮತ್ತು ನಮ್ಮ ಮುಖ್ಯವಾಗಿ ಈಗ ಭದ್ರಕಾಳಿ ತಾಯಿಯ ಪೀಠ ಪ್ರತಿಷ್ಠೆ ಅಂಥದೆಲ್ಲ ಕೆಲಸ ಕಾರ್ಯವಾಗಿ 20 ಲಕ್ಷಕ್ಕಿಂತಲೂ ಹೆಚ್ಚು, 25 ಲಕ್ಷದಿಂದ ಖರ್ಚಾಗಿದೆ. ಪ್ರಗತಿಯಲ್ಲಿದೆ, ಕೊನೆ ಹಂತದಿಲ್ಲ. ಎಲ್ಲ ಕೆಲಸ ಕಾರ್ಯಗಳು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಉಂಟು. ಅದೇ 2026ರ ಈ ಬ್ರಹ್ಮಕಲಶ ಒಂದು ವಿಜೃಂಭಣೆಯಿಂದ ನಡಿಬೇಕು. ತಾಯಿಯ ಸಾನ್ನಿಧ್ಯ ಶಕ್ತಿ ಎಲ್ಲ ಕಡೆ
ಪಸರಿಸಬೇಕೆಂಬ ಚಿಂತನೆಯಿಂದ ನಾವು ಸೇರಿದ್ದೇವೆ. ಆ ತಾಯಿಯ ಸೇವೆ ಮಾಡಿದವರು ಯಾರು ಇವತ್ತು ಯಾವುದೇ ತೊಂದರೆ ಇಲ್ಲದೆ ಕೀರ್ತಿ, ಉದ್ಯೋಗದಲ್ಲಿ ಯಶಸ್ವಿ ಎಲ್ಲವನ್ನು ಕಂಡುಕೊಂಡಿದ್ದಾರೆ. ಅದೇ ರೀತಿ ಈ 2026ರ ಬ್ರಹ್ಮಕಲಶ ಅಷ್ಟಬಂಧ ಬ್ರಹ್ಮಕಲಶದ ಮುಂಚಿತವಾಗಿ ನಾವು ಸ್ವರ್ಣ ಪ್ರಶ್ನೆ ಇಟ್ಟಾಗ ಅಲ್ಲಿ ಇನ್ನೊಂದು ಚೈತನ್ಯ ಶಕ್ತಿ ಕಂಡು ಬಂತು. ನಮ್ಮ ಉಮಾಮಹೇಶ್ವರಿ ತಾಯಿ ಶಾಂತ ಸ್ವರೂಪಿಣಿ, ಆದರೆ ಇನ್ನೊಂದು ಶಕ್ತಿ ಭದ್ರಕಾಳಿಯ ರೂಪದಲ್ಲಿ ಅಲ್ಲಿ ನಮಗೆ ಗೋಚರಿಸಿತು. ಆ ಗೋಚರಿಸಿದ ಕಾರಣ ಈ ಅಷ್ಟಬಂಧ ಸಂದರ್ಭದಲ್ಲಿ ಆ ಭದ್ರಕಾಳಿಯ ಪ್ರದೇಶ ಕೂಡ ನಡೆಯಲಿದೆ. ಶಾಂತ ಸ್ವರೂಪಿಣಿ ಹಾಗೂ ಏನು ಉಗ್ರ ಸ್ವರೂಪಿಣಿ ಎರಡು ತಾಯಿಗಳು ಸೇರಿ ಭದ್ರಕಾಳಿಯ ದೇವಸ್ಥಾನ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಡಿಮೆ. ನಾವು ಭದ್ರಕಾಳಿಯ ದೇವಸ್ಥಾನಕ್ಕೆ ಹೋಗಿದ್ರೆ ಪಯ್ಯನ್ನೂರು ಕೇರಳ ಅಲ್ಲಿ ಒಂದು ದೇವಸ್ಥಾನ ಇದೆ. ಆದ ಕಾರಣ ಇಲ್ಲಿ ಎಲ್ಲಿಯೂ ತಾಯಿ ಭದ್ರಕಾಳಿಯ ಸಾನ್ನಿಧ್ಯ ಇಲ್ಲ. ಇದೊಂದು ನಮ್ಮ ಪುಣ್ಯ ಅಂತೇಳಿ ಗ್ರಹಿಸಬಹುದು. ಈ ಸಾನ್ನಿಧ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭದ್ರಕಾಳಿಯ ಸಾನ್ನಿಧ್ಯ ಪೀಠ ಪ್ರತಿಷ್ಠೆ ನಮ್ಮ ಉಮಾಪುರಿ ಉಳ್ಳಾಲ ಭಾಗದಲ್ಲಿ ಅದು ನಮ್ಮ ಒಂದು ಸೌಭಾಗ್ಯ. ಆದ ಕಾರಣ ಈ ಒಂದು ಕ್ಷೇತ್ರಕ್ಕೆ 1ನೇ ತಾರೀಕಿನಲ್ಲಿ ಹೊರಗಾಣಿಕೆ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ ಬಹಳ ವಿಜೃಂಭಣೆಯಿಂದ. ಆ ವಿಜೃಂಭಣೆಯಿಂದ ನಡೀಬೇಕಿದ್ರೆ ನಮ್ಮ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ನಮ್ಮ ಸಂಸದರಿದ್ದಾರೆ, ನಮ್ಮ MLA-ಗಳಿದ್ದಾರೆ. ಅವರೆಲ್ಲ ಸಮ್ಮುಖದಲ್ಲಿ ಒಂದು ಸಮಾಲೋಚನಾ ಸಭೆ, ಈ ಸಮಾಲೋಚನಾ ಸಭೆಯಿಂದ ಅದನ್ನು ಆ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸಬೇಕೆಂಬ ಒಂದು ಚಿಂತನೆ. ಮತ್ತು ನಾನೊಂದು ತಾಯಿಯ ಸಾನ್ನಿಧ್ಯದ ಒಂದು ಎರಡು ನಿಮಿಷದಲ್ಲಿ ಅದನ್ನು ಬಿಡಿಸ್ತೇನೆ. ಅವಳ ಸಾನ್ನಿಧ್ಯ ಶಕ್ತಿ ಹೇಗೆಂದ್ರೆ ನನ್ನ ಅನುಭವದ ಮಾತನ್ನು ಹಂಚಿಕೊಳ್ತೇನೆ. ಅಂತ ಸಾವಿರಾರು ಅನುಭವಗಳಾಗಿವೆ. ಯಾರಿಗೆ ಮಕ್ಕಳಿಲ್ವಾ, ಯಾರಿಗೆ ಕಂಕಣ ಭಾಗ್ಯ ಇಲ್ವಾ, ಯಾರಿಗೆ ಉದ್ಯೋಗ ಇಲ್ವಾ, ಯಾರಿಗೆ ಯಾವ ಸಮಸ್ಯೆ ಇದ್ರು ಅಲ್ಲಿ ಬಂದು ಆ ಸತ್ಯನಿಷ್ಠೆ ಪ್ರಾರ್ಥನೆ ಮಾಡಿದ ಕೂಡಲೇ ಎಲ್ಲಾ ಕೆಲಸಗಳು ಅವಳು ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ನನ್ನ ಮಗನ ಬಗ್ಗೆ ಹೇಳ್ತೇನೆ. ಆ ಒಂದು ಚಿಂತನೆ ನಿಮ್ಗೆ ಆ ಶಕ್ತಿಯ ಬಗ್ಗೆ ಹೇಳುವಾಗ ನನಗೆ ಅದು ಹೇಳಲೇಬೇಕಾಗ್ತದೆ. ನನ್ನ ಮಗ ರಾಷ್ಟ್ರೀಯ ಪಂದ್ಯಾಕೂಟಕ್ಕೆ ಹರಿಯಾಣಕ್ಕೆ ಹೋಗುವಾಗ, ಆಲ್ ಇಂಡಿಯಾ ಇಂಟರ್ಯೂನಿವರ್ಸಿಟಿ ಮ್ಯಾಚ್ಗೆ ಹೋಗುವಾಗ ಬೆಂಗಳೂರಿಗೆ ಮುಟ್ಟುವಾಗ ಅವನಿಗೆ ಹೊಟ್ಟೆ ನೋವು ಬಂತು. ಬೆಳಿಗ್ಗೆ ಅವನ ಕೋಚ್ ಇದ್ದಾರೆ ಡಾಕ್ಟರ್ ಕರ್ನಾಟಕ ಶೆಟ್ಟಿ ಇಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿಂದ ಫೋನ್ ಕಾಲ್ ಬಂತು, ಹೀಗೆ ಮಗುವಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಕೋಚ್ಗಳು ಫೋನ್ ಮಾಡಿದ್ರು, ಹೀಗೆ ಅವನಿಗೆ ಸಹಿಸಲಿಕ್ಕೆ ಅವರಲ್ಲಿ ನೀವೇನಾದ್ರೂ ಮಾಡಬೇಕಂತೇಳಿ. ಆ ಬೆಂಗಳೂರಿನ ಟ್ರೈನಿಂದ ಹರಿಯಾಣ ಟ್ರೈನಿಗೆ ಹತ್ತಿದ್ದೆ ಆ ಮಗು ಪುನಃ ಬರ್ಲಿಕ್ಕಿಲ್ಲ ಇತ್ತು. ಅದೊಂದು ದೇವಿಯ, ಆ ತಾಯಿಯ ಒಂದು ಸಂಕಲ್ಪ. ಆ ಬೆಂಗಳೂರಿಗೆ ಮುಟ್ಟುವಾಗಲೇ ಅವನ ಹೊಟ್ಟೆ ನೋವಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆ, ಅವನ ಕೋಚ್ ಬೇರೆಲ್ಲ ಕೋಚ್ ಸೇರಿ ಆ ಮಗು ಬರುವಾಗ ಇಲ್ಲಿ ನಮ್ಮ ಮೊಪ್ಪೆಸರ್ ಇದ್ದಾರೆ ಡಾಕ್ಟರ್ ಅವರ ಮುಖಾಂತರ ಅದಕ್ಕೆ ಬೇಕಾಗಿದ್ದೆಲ್ಲ ವ್ಯವಸ್ಥೆ ಮಾಡಿ 4 ಗಂಟೆಗೆ ಅವರ ಫ್ಲೈಟಿಂದ ಬಂದ ಕೂಡಲೇ 8 ಗಂಟೆಗೆ ಆಪರೇಷನ್. ಆಗಲೇ ನಾನು ತಾಯಿ ಹತ್ರ ಹೋಗಿ ನನ್ನ ಧರ್ಮಪತ್ನಿ ಹತ್ರ ಹೇಳಿ ಪ್ರಸಾದ ತಂದು ಆ ಆಪರೇಷನ್ ಮುಂದೆ ಅವನಿಗೆ ಹಾಕಿದ್ದಾನೆ. ಬರುವಾಗ ಅವನನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಬಳಲಿ ಬೆಂಡಾಗಿದ್ದಾನೆ. ಹೇಗೆ ಬಂದಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ. ಆಪರೇಷನ್ 8 ಗಂಟೆ ಆದ ಕೂಡಲೇ ಆಪರೇಷನ್ ಆಗಿದೆ. ಡಾಕ್ಟರ್ ತಂದು ತೋರಿಸ್ತಾರೆ, ಅವನ ಅಪೆಂಡಿಕ್ಸ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ, ಎಲ್ಲ ಪಲ್ಸ್ ಆಗಿದೆ. ವಿದಿನ್ ಹಾಫ್ ಆನ್ ಅವರ್ 1 ಅವರ್ ಆದ್ರೆ ಆ ಮಗು ಇಲ್ಲ. ಆ ತಾಯಿಯ ಪ್ರಸಾದ ಅವನು ವಾಪಸ್ ನನಗೆ ಪುನರ್ಜನ್ಮ ನೀಡಿಕೊಟ್ಟಿದೆ. ಅವನ ಗ್ರಹಚಾರ ದೋಷದಲ್ಲಿ ಇದ್ರೂ ಕೂಡ ಆ ರಕ್ಷಣೆ ಕೊಟ್ಟರು ಕೂಡ ಪುನಃ ಅವ ಬ್ಯಾಂಕ್ ಆಫ್ ಬರೋಡಕ್ಕೆ ಹೊರಗ ಅವನ ಕಾಲೇ ತುಂಡಾಯ್ತು. 2ನೇ ಸಲ ಪೂರ್ಣ ಕಾಲು ತುಂಡಾಯ್ತು. ಇಲ್ಲ, ಅವನ ಭವಿಷ್ಯವೇ ಇಲ್ಲ, ಜೀವನವೇ ಇಲ್ಲ ಅವನಿಗೇನು. ಕಬಡ್ಡಿಯಲ್ಲಿ ಅವನ ಕ್ರೀಡೆಯಲ್ಲಿ ಅವನಿಗೆ ಭವಿಷ್ಯ ಇಲ್ಲ ಅಂತಿರುವಾಗ ತಾಯಿ ಹತ್ರ ಪ್ರಾರ್ಥನೆ ಮಾಡಿ, ಇದುವೇ ಡಾಕ್ಟರ್ ಕರ್ನಾಟಕ ಶೆಟ್ಟಿ, ವಿಕ್ರಮ್ ಶೆಟ್ಟಿ ಆರ್ಥೋ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅವನನ್ನು ಆಪರೇಷನ್ ಮಾಡಿಸಿ ವಿದಿನ್ 6 ಮಂತ್ ಅಲ್ಲಿ ಅವನನ್ನು ಪುನಃ ಪ್ರೋ ಕಬಡ್ಡಿಗೆ ಆಡುವಂತಹ ಆ ಸಾನ್ನಿಧ್ಯ ಅವಳು ಆಶೀರ್ವಾದ ಮಾಡಿದ್ದಾಳೆ. ಈಗ ಕರ್ನಾಟಕ ರಾಜ್ಯದ ನಂಬರ್ 1 ಆಟಗಾರನಾಗಿ ಅವನಿದ್ದಾನೆ. ಅದಕ್ಕಿಂತ ದೊಡ್ಡ ಅವರ ಶಕ್ತಿ ನಾನು ಯಾರೇ ಹೇಗೆ ವರ್ಣಿಸಲಿ. ಆ ತಾಯಿಯ ಶಕ್ತಿ ವರ್ಣಿಸಲಿಕ್ಕೆ ಬೇರೆ ನನಗೆ ಮಾತಿಲ್ಲ. ಇದು ನನ್ನೊಬ್ಬನ ಕಥೆ ಅಲ್ಲ, ಇಂಥ ಸಾವಿರಾರು ಕಥೆ ಆ ತಾಯಿಯ ಸನ್ನಿಧಿಯಲ್ಲಿ ಅವರ ಪಾದ ಕಮಲಗಳಲ್ಲಿ ನಡೆದಿದೆ. ಅಂತ ಒಂದು ಸೌಭಾಗ್ಯ ಆ ತಾಯಿಯನ್ನು ಒಂದು ಸೇವೆ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ. ಅದು ನಿಮ್ಮೆಲ್ಲರ ಎದುರಲ್ಲಿ ಈ ಆ ಸೇವೆಯ ಅವಳ ಸಾನ್ನಿಧ್ಯ ಶಕ್ತಿಯನ್ನು ವಿವರಿಸುವಾಗ ಏನೋ ಒಂದು ಪರಮಾನಂದ. ಇನ್ನು ಮುಂದೆ ಆ ಭದ್ರಕಾಳಿ ತಾಯಿ ಸೇರಿದ್ರೆ ಅಲ್ಲಿ ಏನೋ ದೊಡ್ಡ ಭವನಗಳು ನಡೀತೆ ಎಂಬ ಪೂರ್ಣ ವಿಶ್ವಾಸ ನನಗಿದೆ. ಆದ ಕಾರಣ ಆ ತಾಯಿಯ ಸೇವೆಯನ್ನು ನಾವೆಲ್ಲರೂ ಸೇರಿ ಮಾಡುವ
ಅದಕ್ಕೆ ಬೇಕಾದ ಹೊರಗಾರಿಕೆ ವ್ಯವಸ್ಥೆ ಚಂದ ರೀತಿಯಲ್ಲಿ ಮಾಡಿ ನಿಮಗೆಲ್ಲರಿಗೂ ಇಲ್ಲಿ ಸೇರಿದ ಎಲ್ಲರಿಗೂ ಆ ತಾಯಿ ಉಮಾಮೇಶ್ವರಿ ಅಲ್ಲಿನ ಪರಿವಾರ ದೈವ ಶಕ್ತಿಗಳು ಎನ್ನು ಪ್ರಾಣ ಪ್ರತಿಷ್ಠೆ ಆಗೋ ಭದ್ರಕಾಳಿ ತಾಯಿ ನಮಗೆಲ್ಲ ಆಶೀರ್ವಾದ ಮಾಡಿ ಆ ಪುಣ್ಯ ಕಾರ್ಯ ಯಶಸ್ವಿಯಾಗಿ ನಡೆದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಲಿ ಎಂದು ಹೇಳಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಇರ್ತೇನೆ. ಜೈ ಹಿಂದ್ ಜೈ ಭಾರತ್. ಕಾಪಿಕಾಡು ಅಂತ ಒಂದು ಪ್ರದೇಶ ಆ ಬಳಿಕ ತಾಯಿ ಉಮಾಮೇಶ್ವರಿಯ ಒಂದು ಸಾನ್ನಿಧ್ಯದಿಂದ ಅವರ ಒಂದು ಪ್ರತಿಷ್ಠಾ ಬಳಿಕ ಉಮಾಮೇಶ್ವರಿ ದೇವಸ್ಥಾನದಿಂದ ಯಾವ ರೀತಿಯಾಗಿ ಬೆಳಗಿತ್ತು, ಯಾವ ರೀತಿಯಾಗಿ ಅಲ್ಲಿನ ಜನಗಳು ಎಲ್ಲ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂದೆ ಬಂದಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ವಿವರವನ್ನ ಪ್ರಾಸ್ತಾವಿಕ ಮೂಲಕ ನಮ್ಮ ಗೋಪಿನಾಥ್ ಕಾಪಿಕಾಡು ಅವರು ನೀಡಿದ್ದಾರೆ. ಮುಂದಕ್ಕೆ ನಮ್ಮ ಈ ಒಂದು ದೀಪ ಪ್ರಜ್ವಲನ ಮಾಡಿದಂಥ ಪೂಜ್ಯ ಶ್ರೀ ಶ್ರೀ ರಾಘವೇಂದ್ರ ಶಾಸ್ತ್ರೀಜಿಯವರು ಆಶೀರ್ವಾದದ ನುಡಿಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಮಹಾಗಣಪತಿ ಶರವೇಶ್ವರ ದೇವರಿಗೆ ಅನ್ನಿಸುತ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯರು, ನಾನು ಹೆಸರು ಬೇರೆ ಬೇರೆ ಹೇಳುವುದಿಲ್ಲ, ಯಾಕಂದರೆ ನನಗೂ ಜ್ವರ ಬಂದು ಎದ್ದದಷ್ಟೇ. ಆದರೆ ದೇವರ ಕೆಲಸ ಅಂತ ಬಂದಿದ್ದೇನೆ. ಈಗಾಗಲೇ ಒಂದು 3 ಗಂಟೆಗೆ ಪರ್ಯಾಯದ ಹೊರಕಾಣಿಕೆ ಕಳಿಸಿ ಹೋದದ್ದಷ್ಟೇ. ಎಲ್ಲ ಭಕ್ತಾದಿಗಳು 2011ನೇ ಇಸುವೆಯಲ್ಲಿ ಆ ಬ್ರಹ್ಮಕಲಶಕ್ಕೆ ಬಹುಶಃ ನಾನು ಆ ಕ್ಷೇತ್ರಕ್ಕೆ ಬಂದಿದ್ದೇನೆ. ಮುಸ್ತಿ ಕಾಣಿಕೆ ಹಾಕುವಂತಹ ಕಾರ್ಯಕ್ರಮ. ಆಗ ಅದು ಚಂದ ಆಗಬೇಕು ಅಂತೇಳಿ ಚಂದ್ರ ದಿವಸ ಧನಂಜಯರೊಟ್ಟಿಗೆ ಬಂದಾರೆ. ಕ್ಷೇತ್ರ ಬೆಳಗಬೇಕಾದರೆ ಭಕ್ತರು ಬೇಕು ಮತ್ತು ನಿರಂತರ ದೇವಸ್ಥಾನದಲ್ಲಿ ಆಗುವಂಥ ಕಾರ್ಯಗಳು ಚಂದ್ರದಲ್ಲಿ ಆಗಬೇಕು. ದೇವರ ಪೂಜೆ ಪುನಸ್ಕಾರ ಒಂದು ಕಡೆ ಆದರೆ ಬಂದಂತಹ ಭಕ್ತರಿಗೆ ಅನುಕೂಲ. ಯಾಕಂದರೆ ಪ್ರತಿಯೊಬ್ಬನಿಗೂ ಅವನವನ ಕಷ್ಟಗಳ ಕಾರ್ಪಣ್ಯಗಳಿಗೆ ದೇವರದ್ದೊಂದು ಪ್ರಾರ್ಥನೆ ಮಾಡುವಾಗ ಅದಕ್ಕೆ ಫಲ ಸಿಗ್ತದೆ ಅಂತ ಆಗುವಾಗ ಸಂತೋಷ ಆಗ್ತದೆ, ಮನಸ್ಸಿಗೆ ಧೈರ್ಯ ಬರ್ತದೆ. ಅಂಥ ಕೆಲಸ ಆ ಕ್ಷೇತ್ರದಲ್ಲಿ ನಡೀತಾ ಇದ್ದರೆ ನಿಜವಾಗಿ ಆ ಕ್ಷೇತ್ರ ಬೆಳೀತು. ಅರ್ಚಕಸ್ಥ ಪ್ರಭಾವೇನ ಶಿಲಾಭವತಿ ಶಂಕರ. ಕಲ್ಲನ್ನು ಕೆತ್ತುತ್ತೇವೆ, ಮೂರ್ತಿ ಮಾಡ್ತೇವೆ, ಆದರೆ ಅದಕ್ಕೆ ಶಕ್ತಿ ಬರುವುದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ತಂತ್ರಿಯವರು, ನಂತರ ಸಾವಿರಗಟ್ಟಲೆ ಭಕ್ತ ಜನಗಳು ಅವರ ಭಕ್ತಿಯ ಶಕ್ತಿಯಿಂದ ಆ ಕ್ಷೇತ್ರ ಬೆಳಕು. ದೇವರಿಗೆ ಏನು ಬೇಡ, ದೇವರು ಎಲ್ಲ ಕಡೆ ಇದ್ದಾನೆ. ಆದರೆ ನಾವು ಪಾಪರು ಮೊದಲೆಲ್ಲ ಋಷಿಮುನಿಗಳೆಲ್ಲ ಕಾಡಿನಲ್ಲಿ ನಿಂತುಕೊಂಡು ದೇವರನ್ನು ತಮಸ್ಸು ಮಾಡ್ತಾ ಇದ್ದರು. ಇದೆಲ್ಲ ಮೂರ್ತಿ ಇಲ್ಲದೆ ನಾವೆಲ್ಲ ಅಂತ ಅಷ್ಟು ಜ್ಞಾನಿಗಳೆಲ್ಲ. ನಮಗೆ ದೇವರ ಮುಖ ಅವರ ಇದನ್ನು ನೋಡಿಕೊಂಡು ಭರತನ್ನು ಮಾಡುವಂಥ ಒಂದು ನಮ್ಮ ಪರಂಪರೆ ಬಂದಿದೆ. ಆದ್ದರಿಂದ ನಾವೆಲ್ಲ ಸೇರಿಕೊಂಡು ನಾವು ನಂಬಿಕೊಂಡು ಬರುವಂಥ ದೇವರ ಕ್ಷೇತ್ರವನ್ನು ಬೆಳಗಿಸುವಲ್ಲಿ ನಾವು ಪ್ರಯತ್ನ ಪಡಲೇಬೇಕು. ಈಗಾಗಲೇ ದೇವಸ್ಥಾನ ಆಗಿದೆ, ಅದಕ್ಕೆ ಬೇಕಿದ್ದಂಥ ಸವಲತ್ತುಗಳು, ಛತ್ರಗಳಾಗಲಿ ಅಥವಾ ಅದಕ್ಕೆ ದೇವಸ್ಥಾನದ ಆಸ್ತಿಪಾಸ್ತಿಗಳನ್ನು ಸುರಕ್ಷೆಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಬೇಕಿದ್ದ ಕೊಠಡಿಗಳಾಗಲಿ, ಹಾಗೆ ಬಂದಂಥ ಭಕ್ತರಿಗೆ ಕೂತ್ಕೊಳ್ಳಿಕ್ಕೆ ಬೇಕಿದ್ದ ಫೆಸಿಲಿಟಿಗಾಗಲಿ, ಅದರೊಟ್ಟಿಗೆ ಆ ಕ್ಷೇತ್ರದಲ್ಲಿ ನಿರಂತರ, ಯಾಕಂದರೆ ಒಂದೊಂದು ಕ್ಷೇತ್ರದ ಕಟ್ಟುಪಾಡುಗಳು ಒಂದೊಂದು ಅದನ್ನು ನಿರಂತರ ನಡೆಸಿದ ಕೂಡಲೇ ಆ ಕ್ಷೇತ್ರದ ಶಕ್ತಿ ಬೆಳಗ್ತದೆ. ಕ್ಷೇತ್ರದಲ್ಲಿ ಶಕ್ತಿ ಇರ್ತದೆ ಯಾವಾಗ ನಾವು ಅನಾಧಾರದಿಂದ ಅಥವಾ ನಮ್ಮಿಂದಾದ ತಪ್ಪಿನಿಂದ ಸಮಾಜಮುಖಿಯಾದ ಕಂಟಗಳಿಂದಾಗಿ ದೇವರ ಅನುಗ್ರಹ ನಮಗೆ ತಲುಪುವುದಿಲ್ಲ. ದೇವರು ಅನುಗ್ರಹ ಮಾಡಿದರೂ ಅದು ಸಿಕ್ಕಲಿಕ್ಕೆ ಎಷ್ಟೋ ನಕಾರಾತ್ಮಕಗಳು ಅಂತ ಬರ್ತದೆ. ಅದಕ್ಕೋಸ್ಕರವೇ 12 ವರ್ಷಕ್ಕೊಮ್ಮೆ ಆ ದೇವಸ್ಥಾನದ ಸುತ್ತ ಅಥವಾ ಊರಿನವರು ಏನಾದರೂ ದೋಷಾಷ್ಟಗಳಿದ್ದರೆ ಪರಿಹಾರ ಮಾಡಿ ಕೆಟ್ಟು ಬ್ರಹ್ಮಕಲಶ ಮಾಡಿ ಆ ಕ್ಷೇತ್ರವನ್ನು ಪುನಃ ದೇವರ ಅನುಗ್ರಹ ಜನರಿಗೆ ಆದಿ ಸುಲಭದಲ್ಲಿ ತಲುಪುವ ಹಾಗೆ ಮಾಡಿಕೊಡುವಂಥ ಪ್ರಕ್ರಿಯೆಗೆ ಬ್ರಹ್ಮಕಲಶ ಅಂತ ಹೇಳ್ತಾರೆ. ಸಾಧಾರಣ 14-15 ವರ್ಷ ಮೇಲೆ, ಅದರಿಂದ ಇವತ್ತು ಎಲ್ಲ
ಆ ಕ್ಷೇತ್ರವನ್ನು ಇನ್ನೂ ಚಂದದಲ್ಲಿ ಒಳಗಿಸಿ ಎಲ್ಲ ಜನರಿಗೆ ಅದರಿಂದ ಉಪಕಾರ ಆಗಬೇಕು ಅಂತ ಹೊರಟಿದ್ದೀನಿ. ಶರೋ ಕ್ಷೇತ್ರದಲ್ಲಿ ಅದರ ಕಾರ್ಯಕ್ರಮದ ಅಂಗವಾಗಿ ಆಫೀಸ್ ಓಪನ್ ಮಾಡುವಂತ ಇದ್ದೇವೆ. ಆ ಮಹಾಗಣಪತಿಯವರು ನಿಮ್ಮ ಕಾರ್ಯ ಯಶಸ್ಸುಗೊಳ್ಳಿ. ಯಾಕಂತ ಹೇಳಿದರೆ ಗುರು ಮತ್ತು ಗಣಪತಿ, ಗುರುಗಳ ಆದೇಶ, ಗಣಪತಿ ಅನುಗ್ರಹ ಇದ್ದರೆ ಯಾವ ಕೆಲಸವೂ ಆಗ್ತದೆ. ಆ ಮಹಾತಾಯಿಯ ಮಗ ಗಣಪತಿಯವರು, ಆ ತ್ರಿಮೂರ್ತಿಗಳೇ ಕೊಟ್ಟಂಥವರ ಅಂದರೆ ಯಾವ ಕೆಲಸಕ್ಕೆ ನಿನ್ನ ನೆನೆಸಿ ಹೋದರೆ ಆಗಲಿ ಅಂತೇಳಿ. ಹಾಗೆ ನೀವೆಲ್ಲ ಗಣಪತಿ ಅನುಗ್ರಹ ಬೇಕು ಅಂತ ಕ್ಷೇತ್ರದಲ್ಲಿ ಒಂದು ಆ ಬ್ರಹ್ಮಕಲಶದ ಇನ್ವಿಟೇಷನ್ ಬಿಡುಗಡೆ ಮಾಡಿ ನಾಡು ನಡೆಯುವಂಥ ಬ್ರಹ್ಮಕಲಶ ಹಾಗೆ ಉತ್ಸವ ಮಾಡಬೇಕು ಅಂತ ಹೊರಟಿದ್ದೀರಿ. ಆ ಶರಬೇಶ್ವರ ಮಹಾಗಣಪತಿಯವರು ನಿಮಗೆಲ್ಲ ಆ ಕ್ಷೇತ್ರವನ್ನು ಬೆಳಗಿಸಲಿಕ್ಕೆ ಬೇಕಿದ್ದ ಶಕ್ತಿಯನ್ನು ಅದಕ್ಕೆ ಬಿಟ್ಟು ಧನಬಲರು ಹಾಗೆ ಖಂಡಿತ ನಾವು ಈ ಜಾಗವನ್ನು ನಿಮ್ಮ ಬ್ರಹ್ಮಕಲಶ ತನಕ ನೀವು ಉಪಯೋಗಿಸಿಕೊಳ್ಬೋದು. ನಮ್ಮಿಂದ ಆದಷ್ಟು ಸಹಾಯವನ್ನು ಖಂಡಿತ ನಾವು ಕೊಡ್ತೇವೆ. ಆ ಮಹಾಗಣಪತಿ ಪ್ರಸಾದ ಕೊಟ್ಟು ಅಕ್ಷಯಾಗಲಿ ಅಂತ ಹೇಳಿ ಬಿಟ್ಟುಕೊಂಡು ಆ ಮಹಾಗಣಪತಿ ಶರಬೇಶ್ವರ ದೇವರು ನಿಮಗೆಲ್ಲ ಇಂಥ ಕ್ಷೇತ್ರಗಳನ್ನು ಬೆಳಗಿಸುವಂಥ ಶಕ್ತಿ, ಹಾಗೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಉಳಿದು ಬೆಳೆಯೋ ಹಾಗೆ ನಮಗೆಲ್ಲ ಶಕ್ತಿಯನ್ನು, ಒಗ್ಗಟ್ಟನ್ನು, ಒಮ್ಮತ್ತು ಕೊಡಲಿ ಅಂತ ಹೇಳಿಕೊಂಡು ನನ್ನನ್ನು ಕರೆದು ಇವತ್ತು ದೀಪ ತೋರಿಸಿ ಬೆಳಗಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ವಿ. ದೀಪ ಬೆಳಗಿಸುವುದು ಅಂತ ಹೇಳಿದರೆ ಈ ಕತ್ತಲೆಯಿಂದ ಬೆಳಗ್ಗೆ ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ಕಳೆದು ಒಳ್ಳೆಯ ಚಿಂತನೆಗಳನ್ನು ಸೇರಿಸಿಕೊಂಡು ಇನ್ನೂ ಹೆಚ್ಚಿನ ಸಮಾಜದಲ್ಲಿ ಕೆಲಸ ಮಾಡೋಣ ಅಂತ ಹೇಳಿಕೊಂಡು ಶುಭ ಮಸ್ತು ಹೇಳಿ ಮೆರವಣಿಗೆ ನಡೀಲಿಕ್ಕಿದೆ. ಅದಕ್ಕೋಸ್ಕರ ಈಗಾಗಲೇ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ವಿನಂತಿಯನ್ನು ಮಾಡಿದ್ದಾರೆ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಧಾರ್ಮಿಕ ಕ್ಷೇತ್ರ, ಸಂಘ ಸಂಸ್ಥೆ ತಾವೆಲ್ಲರೂ ಕೂಡ ಸಹಕರಿಸಬೇಕೆನ್ನುವಂಥ ಅವರ ಮನವಿಯನ್ನು ಪುರಸ್ಕರಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡುತ್ತಾ ಮುಂದಕ್ಕೆ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಶರಟ್ ಅವರು ಒಂದಷ್ಟು ಶುಭ ನುಡಿಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತೀನಿ. ಶರವ ಮಹಾಗಣಪತಿಯ ಆಶೀರ್ವಾದಗಳನ್ನು ಬೇಡ್ತಾ ಈ ಉಮಾಮಹೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ ನಡೀತಾ ಇರುವಂಥ ಹೊರೆಕಾಣಿಕೆಯ ದೃಷ್ಟಿಯಿಂದ ನಾವು ಇವತ್ತು ಸೇರಿದ್ದೇವೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಶರವು ಶಾಸ್ತ್ರಿಗಳ ಆಶೀರ್ವಾದಗಳನ್ನು ಬೇಡ್ತಾ ವೇದಿಕೆಯಿರುವಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ವೇದಿಕೆಯಲ್ಲಿರುವಂಥ ಎಲ್ಲರೂ ಹಲವಾರು ಬ್ರಹ್ಮಕಲಶೋತ್ಸವಗಳನ್ನು, ಹಿಂದೂ ಸಮಾಜವನ್ನು ಗಟ್ಟಿ ಮಾಡುವಂಥ ಈ ರೀತಿಯ ಹಲವು ಕಾರ್ಯಕ್ರಮಗಳನ್ನು ಮಾಡಿ ಅನುಭವ ಇರುವಂಥವ್ರು. ನಿಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಶರವ ಮಹಾಗಣಪತಿಯ ಆಶೀರ್ವಾದದಿಂದ ನನಗೆ ಸಿಕ್ಕಿದೆ. ಅದರಲ್ಲೂ ವಿಶೇಷವಾಗಿ ಶರವ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದಂಥ ಯಾವುದೇ ಕೆಲಸ ಅದು ಯಾವುದೇ ವಿಘ್ನ ಇಲ್ಲದೆ ಅತ್ಯಂತ ಯಶಸ್ಸಾಗಿ ನಡೆದಿರುವಂಥದ್ದು ನಮ್ಮೆಲ್ಲರ ಅನುಭವಕ್ಕೆ ಬಂದಿರುವಂಥದ್ದು. ನಮ್ಮ ಮನೆಯ ಕಾರ್ಯಕ್ರಮ ಇರ್ಬೋದು, ಸಮಾಜದ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ನಾವು ಒಂದು ಸಲ ಬಂದು ಶರವ ಮಹಾಗಣಪತಿಗೆ ಅಡ್ಡಬಿದ್ದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು. ಅಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಕಾರ್ಯಕ್ರಮದ ದೃಷ್ಟಿಯಿಂದ ನಾವು ಸೇರಿದ್ದೇವೆ. ನಾನು ಹೆಚ್ಚಿಗೆ ಏನೂ ಮಾತನಾಡಲಿಕ್ಕೆ ಹೋಗೋದು, ನಮಗೆಲ್ಲರಿಗೂ ಅನುಭವ ಇದೆ. ಆದರೆ ಆ ಅನುಭವವನ್ನು ಈ ಒಂದು ದೇವತಾ ಕಾರ್ಯದಲ್ಲಿ, ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬಿಸುವ ಕಾರ್ಯದಲ್ಲಿ ಪೂರ್ತಿಯಾಗಿ ಜೋಡಿಸಿಕೊಂಡು ಹಿರಿಯರಾದ ಮೋಹನ ಭಂಡಾರಿಯವರಿದ್ದಾರೆ. ಹಾಗಾಗಿ ಅವರ ಸೂಚನೆ, ಮಾರ್ಗದರ್ಶನ ಮತ್ತು ನಮಗೆಲ್ಲರಿಗೂ ಏನು ದಿಕ್ಕನ್ನು ಕೊಡ್ತಾರೆ, ಆ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಸೇರಿ ಈ ಹೊರೆಕಾಣಿಕೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ನಾನು ಈ ಜಿಲ್ಲೆಯ ಸಂಸದನಾಗಿ ಇಡೀ ಸಮಿತಿ ಏನು ಯೋಚನೆಗಳನ್ನು ಮಾಡ್ತದೆ, ಯೋಜನೆಯನ್ನು ಹಾಕ್ತದೆ, ಅದರಲ್ಲಿ ಖಂಡಿತವಾಗಿಯೂ ನನ್ನ ಪಾತ್ರವನ್ನು ಕೂಡ ಒಬ್ಬ ಕಾರ್ಯಕರ್ತನಾಗಿ, ಸ್ವಯಂ ಸೇವಕನಾಗಿ ಖಂಡಿತವಾಗಿಯೂ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಕ್ಷೇತ್ರದ ಸಾನ್ನಿಧ್ಯದ ಬಗ್ಗೆ, ಕ್ಷೇತ್ರದ ಶಕ್ತಿಯ ಬಗ್ಗೆ, ಅಲ್ಲಿರುವಂಥ ದೇವರ ಲೀಲೆಯ ಬಗ್ಗೆ ತುಂಬ ಸುಂದರವಾಗಿ ಹೇಳಿದ್ದಾರೆ. ಆದರೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನಂದರೆ, ಶರವ ಶಾಸ್ತ್ರಿಗಳು ಹೇಳಿದ ಹಾಗೆ ಒಂದು ಸಾನ್ನಿಧ್ಯದ ವೃದ್ಧಿ ಯಾವಾಗ ಆಗೋದಂದರೆ ಭಕ್ತರು ಬಂದರೆ ಮಾತ್ರ. ಹಾಗಾಗಿ ಒಬ್ಬ ಭಕ್ತನಾಗಿ ಏನು ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ಯಾರಿಗೂ ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ
ನಮ್ಮ ಶಕ್ತಿ ಅನುಸಾರ ತನು ಮನ ಧನ ಮೂರು ರೀತಿಯಲ್ಲೂ ಈ ಕಾರ್ಯದಲ್ಲಿ ನಾವು ಜೋಡಿಸಿಕೊಳ್ಳೋಣ ಅಂತ ಈ ಪವಿತ್ರ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯದಲ್ಲಿ ಜೋಡಿಕೊಳ್ಳಿಕ್ಕೆ ಭಗವಂತ ಒಂದು ಯೋಗವನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಬಲವಾಗಿ ದೇವರ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಶರವು ಮಹಾಗಣಪತಿಗೆ ಶಾಸ್ತ್ರಾಂಗ ವಂದನೆಯನ್ನು ಮಾಡ್ತಾ ಉಮಾಮಹೇಶ್ವರಿ ದೇವಸ್ಥಾನದ ಅತ್ತಬಂಧ ಬ್ರಹ್ಮಕಲಶೋತ್ಸವದ ಮತ್ತು ವಾರ್ಷಿಕ ಜಾತ್ರೋತ್ಸವದ ಈ ಒಂದು ಹಸಿರು ಹೊರೆಕಾಣಿಕೆ ಇರ್ಬೋದು, ಬೇರೆ ಬೇರೆ ರೀತಿಯ ವಿಶೇಷವಾದಂಥ ಸಭೆಯಲ್ಲಿ ಉಪಸ್ಥಿರುವಂಥ ಹಿರಿಯರಾಗಿರುವಂತಹ ಈ ಶರವು ದೇವಸ್ಥಾನದ ಪ್ರಮುಖ ಅರ್ಚಕರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಿರುವಂಥ ಗೌರವಾನ್ವಿತ ರಾಘವೇಂದ್ರ ಶಾಸ್ತ್ರಿಗಳಿಗೆ ನನ್ನ ವಿಶೇಷವಾದಂಥ ಪ್ರಣಾಮವನ್ನು ಸಲ್ಲಿಸ್ತಾ, ಉಪಸ್ಥಿರುವಂಥ ಗೌರವಾನ್ವಿತ ಸಂಸದರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಆದರಣೀಯ ಹಿರಿಯರೇ, ಈ ಒಂದು ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಗೌರವಾನ್ವಿತ ಶೇಖರಣನವರೇ, ಈ ಒಂದು ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷ ಆಗಿರುವಂಥ ಸತೀಶ್ ಕುಂಪಲ್ ಅವರೇ, ಉಪಸ್ಥಿರುವಂಥ ಭಗವದ್ ಭಕ್ತರೇ, ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡು ಉಳ್ಳಾಳದಲ್ಲಿ ಫೆಬ್ರವರಿ 1ರಿಂದ 6 ಮತ್ತು ಅದರ ನಂತರ ವಾರ್ಷಿಕ ಜಾತ್ರೋತ್ಸವ 7ರಿಂದ 8 ಒಟ್ಟಾರೆ 8-9 ದಿವಸಗಳ ಕಾಲ ಬಹಳ ವಿಜೃಂಭಣೆಯಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು. ಸಹಜವಾಗಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಗುವಾಗ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಂಗಳೂರು ಅವಲಂಬಿತವಾಗಿ ಮಾಡುವಂಥದ್ದು ಜಾಸ್ತಿ. ಯಾಕೆ ಅಂತಂದರೆ ಸಹಜವಾಗಿ ಮಂಗಳೂರು ನಗರ ಭಾಗದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಶಕ್ತಿ ಸಾಮರ್ಥ್ಯವಂತ ನಗರ ಅಂತ ಒಂದು ದೃಷ್ಟಿಯಲ್ಲಿ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಗರದಿಂದ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ಜವಾಬ್ದಾರಿ ದೊಡ್ಡದಿದೆ. ಈಗಾಗಲೇ ಸತೀಶ್ ಕುಂಪಲ್ ಅವರು ಹೇಳಿದರು, ಕಳೆದ 10-25 ವರ್ಷಗಳಿಂದ ನನಗೆ ಕಂಡ್ರೆ ಅದಕ್ಕಿಂತ ಮುಂದೆ ಕೂಡ ನನಗೆ ಈ ಅನುಭವ ಬಂದದ್ದು 10-25 ವರ್ಷಗಳಿಂದ ಶರವು ದೇವಸ್ಥಾನದ ಇಲ್ಲಿಂದ ಪ್ರಾರಂಭವಾಗಿ ಹೋದಂಥ ಯಾವುದೇ ಒಂದು ಕಾರ್ಯಕ್ರಮ ಅದು ಬಹಳ ಸಣ್ಣ ರೀತಿಯಾಗಿಲ್ಲ, ಬಹಳ ಅದ್ದೂರಿಯಾಗಿ ಬಹಳ ದೊಡ್ಡ ರೀತಿಯಲ್ಲಿ ನಾವು ಎಣಿಸೋದಕ್ಕಿಂತ ಬಹಳ ದೊಡ್ಡ ರೀತಿಯ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಆಗೋದನ್ನು ಕಂಡಿದ್ದೇವೆ. ನೀವು ಅಲ್ಲಿ ಸ್ಥಳವನ್ನು ಖರೀದಿ ಮಾಡಬೇಕು, ತದನಂತರ ಬೇರೆ ಬೇರೆ ರೀತಿಯ ಕಾರ್ಯವನ್ನು ಮಾಡಬೇಕು, 3-4 ಕೋಟಿ ರೂಪಾಯಿ ಬಜೆಟನ್ನು ಹಾಕೊಂಡಿದ್ದೀರಿ. ಈ ಎಲ್ಲ ಬಜೆಟ್ ಏನಿದೆ ಅದೆಲ್ಲವೂ ಆ ಶರವು ಗಣಪತಿಯ ಆಶೀರ್ವಾದದೊಂದಿಗೆ, ಉಮಾಮಹೇಶ್ವರ ದೇವಿಯ ಆಶೀರ್ವಾದದೊಂದಿಗೆ ಇದೆಲ್ಲವೂ ಬಹಳ ವಿಶೇಷವಾಗಿ ಯಶಸ್ವಿಯಾಗಿ ಈಡೇರುತ್ತೆ ಅಂತ ಹೇಳುವಂಥ ವಿಶ್ವಾಸವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕಳೆದ 7-8 ವರ್ಷಗಳಲ್ಲಿ ಶಾಸಕನಾದ ನಂತರ ನನ್ನ ಕಳೆದ ನಾನು ಇಲ್ಲಿ ಒಂದು 100-200 ಕಾರ್ಯಕ್ರಮದಲ್ಲಿ ಇಲ್ಲಿಂದ ಪ್ರಾರಂಭವಾದಂತಹ ಬ್ರಹ್ಮಕಲಶೋತ್ಸವದಲ್ಲಿ ನಾನು ಭಾಗವಹಿಸ್ತೇನೆ, ಇಲ್ಲಿಂದ ಹೊರೆಕಾಣಿಕೆ ಕಾರ್ಯಕ್ರಮದಲ್ಲಿ. ಹಾಗಾಗಿ ಅದೊಂದು ಯೋಗ ಅಂತ ಹೇಳೋದು. ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಅಲ್ಲಿಯ ಕಾರ್ಯಕ್ರಮಗಳಿಗೆ ಪೂರಕವಾಗಿ ಇಲ್ಲಿಯ ಒಂದು ಶರವು ಕ್ಷೇತ್ರ ಪೂರ್ಣ ಸಹಕಾರವನ್ನು ಕೊಡ್ತಾ ಇದೆ. ಇವತ್ತು ಬ್ರಹ್ಮಕಲಶೋತ್ಸವದ ಈ ಒಂದು ಸಂದರ್ಭದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಬೇರೆ ಬೇರೆ ಸಮಿತಿಗಳಾಗಿದೆ. ಆ ಸಮಿತಿಯವರು ಎಲ್ಲರೂ ತಮ್ಮ ಪೂರ್ಣ ಪ್ರಮಾಣದ ಜವಾಬ್ದಾರಿಗಳು ಮಾಡ್ತಾರೆ. ಆದರೆ ಮಂಗಳೂರಿನಲ್ಲಿ ಎಲ್ಲ ಕಡೆಗಳಲ್ಲಿ ಹೆಚ್ಚು ಜನರ ಸಂಪರ್ಕವನ್ನು ಮಾಡಿಕೊಂಡು ಬಹಳ ದೊಡ್ಡ ರೀತಿಯಲ್ಲಿ ಇದಕ್ಕೆ ಬೇಕಾದಂಥ ಸಹಕಾರವನ್ನು ಕೊಡಬೇಕು. ನಾನು ಈಗಾಗಲೇ ಶೇಖರಣ ಹತ್ರ ಮಾತಾಡ್ತಾ ಇದ್ದೆ. ಶೇಖರಣ ಹತ್ರ ನನ್ನ ಬಹಳ ಆತ್ಮೀಯರು, ಅವರು ಮಂಗಳೂರಿನ ಮಾರ್ಕೆಟ್ನಲ್ಲಿ, ಸೆಂಟ್ರಲ್ ಮಾರ್ಕೆಟ್ನಲ್ಲಿ ಇದ್ದವರು. ಹಾಗಾಗಿ ಅವರ ಹತ್ರ ಕೇಳ್ತಿರುವ ಸಂದರ್ಭದಲ್ಲಿ ನಮಗೆ ಬೇಕಾದಂಥ ದಿನಸಿ ಸಾಮಾನುಗಳು, ಈ ರೀತಿಯ ಸಾಮಗ್ರಿಗಳನ್ನು ಜಾಸ್ತಿಗೆ ಪಡ್ಕೊಂಡು ತರಕಾರಿಗಳು ದಿನಕ್ಕೆ ಬೇಕಾದ ರೀತಿಯಲ್ಲಿ ಪಡ್ಕೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳೋದು ಕಾರಣ. ಹೆಚ್ಚಿನ ಕಡೆಗಳಲ್ಲಿ ಹೊರೆಕಾಣಿಕೆಗೆ ಯಾವುದೆಲ್ಲ ಸಾಮಗ್ರಿಗಳನ್ನು ಕೊಡಬೇಕು ಅಂತ ಹೇಳುವಂಥ ಲೆಕ್ಕಾಚಾರಗಳನ್ನು ಇಟ್ಟು ಅದನ್ನೇ ಸಾರ್ವಜನಿಕರ ಹತ್ರ ಮಾತಾಡುವಂಥದ್ದು ಒಳ್ಳೆಯದು. ನಾವು ಸಹಜವಾಗಿ
ಹಾಳಾಗದ ರೀತಿಯಲ್ಲಿ ತರಕಾರಿ ಅಂತ ಹೇಳಿದ್ರೆ ಒಂದು 2 ದಿವಸ ಬಿಟ್ಟರೆ ಹಾಳಾಗಬಹುದು, ಅಥವಾ ನಮಗೆ ಅದನ್ನ ಪುನರುತ್ತಿ ಯಾರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಕ್ಕಿ ಇರ್ಬೋದು, ಸಕ್ಕರೆ ಇರ್ಬೋದು, ಅಥವಾ ಇವು ಬೆಲ್ಲ ಕೊಟ್ಟು ಕೂಡ ಅದು ಕೆಲವೊಂದು ಕಡೆ ನೀರಿನ ಅಂಶದಿಂದ ತೊಂದರೆ ಆಗುವಂತ ರೀತಿಯಲ್ಲಿ ಆಗದೆ ಬೇಕಾದಂತಹ ವಸ್ತುಗಳನ್ನು ನಾವು ಹಣ ಕೊಟ್ಟು ತೆಗೆದುಕೊಂಡು ತೊಂದರೆ ಇಲ್ಲ. ಆದರೆ ಯಾವುದು ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಆಗುವಂಥದ್ದು ಅದನ್ನ ದೊಡ್ಡ ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಪಡ್ಕೊಳ್ಳುವಂತ ರೀತಿಯಲ್ಲಿ, ಅದರ ನಂತರ ಅವರು ಭಾವನಾತ್ಮಕ ಏನನ್ನು ಕೊಟ್ಟು ಒಳ್ಳೆಯದೇ, ಆದರೆ ಅದು ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮಕ್ಕೆ ಉಪಯುಕ್ತ ಆಗಬೇಕು. ಅದಕ್ಕಾಗಿ ಅಕ್ಕಿ ಅಥವಾ ಪಾತ್ರೆ ಅಥವಾ ಇನ್ನಿತರ ದಿನಸಿ ಸಾಮಾನುಗಳು ಇದೆಲ್ಲವನ್ನ ಜಾಸ್ತಿ ಸಂಖ್ಯೆಯಲ್ಲಿ ಪಡ್ಕೊಳ್ಳುವಂಥದ್ದು. ಅದಕ್ಕೆ ವಿಶೇಷವಾಗಿ ಮಂಗಳೂರಿನ ಜನತೆ, ನಾವು ಇಲ್ಲಿ ಸಾಧಾರಣ ಇರುವಂಥವ್ರು ಎಲ್ಲರೂ ನೋಡಿದರೆ ಹೆಚ್ಚಿನ ಜನರು ಬೇರೆ ಬೇರೆ ಸಂಘಟನೆಯನ್ನ ಜವಾಬ್ದಾರಿ ಇರುವವರು ಇಲ್ಲಿ ಸಹಜವಾಗಿ ಪ್ರಾರಂಭದಿಂದ ನೋಡಿದರೆ, ನಾನು ಈಚೆಯನ್ನು ತೆಗೆದುಕೊಳ್ತೇನೆ, ಮತ್ತೆ ಪ್ರಾರಂಭದಲ್ಲಿ ನೋಡಿದ್ರೆ ಎಲ್ಲರೂ ಯಾವುದಾದ್ರೂ ಒಂದಲ್ಲ ಒಂದು ಸಂಘಟನೆಯಲ್ಲಿ ಜವಾಬ್ದಾರಿ ಇದ್ದಾರೆ, ಯಾವುದಲ್ಲ ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ, ಯಾವುದಲ್ಲ ಒಂದು ಕಾರ್ಯಕ್ರಮದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಕೂತವರು ನಮ್ಮ ತಂಡದಿಂದ ಒಂದೊಂದು ವಾಹನವನ್ನಾದರೂ ಮಾಡುವಂತ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದರಲ್ಲಿ ಯಾವುದೇ ಸಂದೇಹಗಳಿಲ್ಲ. ಸಹಜವಾಗಿ ಸಣ್ಣ ಟೆಂಪೋ ಇರಲಿ, ದೊಡ್ಡ ಟೆಂಪೋ ಇರಲಿ, ಅವರು ನಮ್ಮ ನಿಶಾಂತ್ ಪೂಜಾರಿ ಅವರು ಹೇಳಿದ್ರು ನಮ್ಮೆಲ್ಲ ಲಾರಿಗೆ ಕಂತು ಅಂತ ಹೇಳಿದ್ರು. ಒಳ್ಳೇದು, ಲಾರಿ ಕಂತು ಕೊಡ್ಕೊಂಡು ಪೂರ್ಣ ಲಾರಿಗೆ ಬರ್ಕೊಂಡು ಸಾಮಾನು ಕಂತು ಮಾಡೋದು, ಬೇರೆ ಶೆಡ್ಯೂಲ್ ಅಂತೇಳಿ ಪೂರ್ಣ ಲಾರಿ ಕಂತು ಬರ್ಕೊಂಡು ಒಳ್ಳೇದು. ಈಗ ಚಿಕನ್ ಇದು ಪುಸ್ತಕ ಊರು ಅವರು ಪೂರ್ಣ ಲಾರಿ ಕೊಟ್ಟರೆ ಒಳ್ಳೇದು. ಇನ್ನು ಕೆಲವರು ನನಗೆ ಸ್ವಲ್ಪ ಸಾಮರ್ಥ್ಯ ಕಡಿಮೆ ಇದೆ, ಅವರು 4 ನಾಟ್ 7 ಮಾಡ್ಬೋದು, ಕ್ಯಾಂಟರ್ ಮಾಡ್ಬೋದು ಪ್ರಭುಗಳೇ. ಇಲ್ಲ ಅಂತೇಳಿ ಆದ್ರೆ ಕೊನೆಯ ಪಕ್ಷ ಸಣ್ಣ ವಾಹನಗಳಲ್ಲಿ ಆಗ. ಆದ್ರೆ ಒಟ್ಟಾರೆ ನಮ್ಮ ಉದ್ದೇಶ ನನ್ನ ಕಡೆಯಿಂದ, ನನ್ನ ಸಂಘಟನೆಯಿಂದ, ನನ್ನ ವ್ಯವಸ್ಥೆಯಲ್ಲಿ ಒಂದಾದ್ರೂ ವಾಹನವನ್ನ ಮಾಡೇ ಮಾಡ್ತೀನಿ ಅಂತ ಹೇಳುವಂಥದ್ದು ಇವತ್ತು ಜವಾಬ್ದಾರಿಯನ್ನ ನಾವು ಪಡ್ಕೊಳ್ಬೇಕು, ತಗೊಳ್ಬೇಕು. ಅದರಲ್ಲಿ ಯಾವುದೇ ರೀತಿಯ ಸಂದೇಹಗಳು ಬೇಡ. ಒಂದೊಂದು ತಿಳ್ಕೊಳ್ಳಿ. ಶಾಸಕರ ಪಂಪೇರು ನನ್ನ 3 ದಿನ ಬಿಡಿದು ಬೇಟ ಒಂದು ಕಡೆದ ಒಂದೇ ರೀತಿಯ ಬ್ರಹ್ಮಕಲಶ ವೇದವ್ಯಾಸರ ಪಂಪೇರು ಅಂತ ತಿಳಿಸ್ಕೊಳ್ಬೇಡಿ. ನಾನು ಒಂದು ಹೇಳ್ತೇನೆ, ನಿಮ್ಮ ಸಾಮರ್ಥ್ಯ ಅದಕ್ಕಿಂತ ಜಾಸ್ತಿ ಇದೆ, ನಿಮ್ಮ ಕೆಪಾಸಿಟಿ ಅದಕ್ಕಿಂತ ಜಾಸ್ತಿ ಇದೆ. ಅದಕ್ಕಿಂತ ಜಾಸ್ತಿ ಏನು ಅಂತ ಕೇಳಿದ್ರೆ ನೆಟ್ ಪುಣ್ಯ ಸಂಪಾದನೆ ಮಾಡ್ತಾರೆ. ನೀವು ವೇದವ್ಯಾಸರ ಕೊಡ್ಪೂಜ ಏನೇ ಕೊಡ್ಕೊಂಡು ನಾನು ಒಂದು ವಾಹನವನ್ನ ಅಕ್ಕಿಯನ್ನ ಕಳಿಸ್ಕೊಟ್ಟೆ, ಸಾವಿರಾರು ಜನರ ಅಕ್ಕಿಯಿಂದ ಅನ್ನ ಸಂತರ್ಪಣೆಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು. ಅದರ ಪುಣ್ಯ ಯಾರಿಗೆ ಅಂತ ಕೇಳಿದ್ರೆ ನಮ್ಮ ಕುಟುಂಬಕ್ಕೆ, ನಮಗೆ ಬಿಟ್ಟರೆ ಅದು ವೇದವ್ಯಾಸರಿಗೂ ಇಲ್ಲಿ ಕೂತವರಿಗೆ ಸಿಗುವುದಿಲ್ಲ. ಹಾಗಾಗಿ ನಮಗೆ ಪುಣ್ಯ ಸಂಪಾದನೆ ಮಾಡಬೇಕು. ನಾವು ದಿನನಿತ್ಯ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಪುಣ್ಯ ಸಂಪಾದನೆ ಮಾಡುವಂತ ಒಂದು ವಿಶೇಷವಾದಂತ. ಹಾಗಾಗಿ ಇನ್ನು ಮುಂದೆ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಹೊರೆ ಕಾಣಿಕೆಯಿಂದ ಹಿಡಿದು ಬೇರೆ ಬೇರೆ ಕೆಲವರು ಹೇಳ್ತಾರೆ ಹೊರೆ ಕಾಣಿಕೆಗೆ ಕೊರರೆ ಎಂಟ್ಲೆಗೆ ಸಮಯಕ್ಕೆ ಮಾರ ತೊಂದರೆ ಇಲ್ಲ. ಒಂದೊಂದು ದಿವಸದ ಅನ್ನ ಸಂತರ್ಪಣೆ 1 ಲಕ್ಷ 7 ಲಕ್ಷ ಉಂಟು. ಎಲ್ಲಿಗೆ ಮಹಾ ಅನ್ನ ಸಂತರ್ಪಣೆ 1 ಲಕ್ಷ ಕೊಡ್ತೇವೆ, ಮುಗೀತು. ಇದಕ್ಕೆ ಪುರಣಿ ಜಾಂತ ಉಂಟು, ಇದಕ್ಕೆ ಏತ್ತು ಬರಲ್ಲ ಆ ತಾರೀಕು ನಂದನ್ ಮಲೆ ನಮ್ಮೆಲ್ಲುಂಟು ಇಂಚಲ್ಲ ಅರಿವಿಗೆ ತೊಂಡ ಅಂಚನೆ. ಹಾಗೆ ಬೇರೆ ಬೇರೆ ಇಲ್ಲಿ ಸೇರಿದಂತಹ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ, ನಿಕಟಪುರದ ಸದಸ್ಯರು ಕೂಡ ತಮ್ಮ ವಾರ್ಡಿನಿಂದ ಒಂದೊಂದು ವಾಹನಗಳು ಇಲ್ಲಿ 5-6 ಮಹಾನಗರ ಪಾಲಿಕೆ ಸದಸ್ಯರುಗಳಿದ್ದಾರೆ. ಇವರೆಲ್ಲರೂ ಒಟ್ಟು ಮಾಡಿ ಶೈಲೇಶ್ ಶೆಟ್ಟರು ಈಚೆ ನೋಡಬೇಕು. ಹಾಗೆ ನಮ್ಮ ಕ್ಷೇತ್ರದಿಂದ 1 ವಾಹನ 2 ವಾಹನ ಮಾಡುವಂತ ಪ್ರಯತ್ನ ಮಾಡಿದ್ರೆ ಇದು ಯಶಸ್ವಿ ಆಗತ್ತೆ ಅಂತೇಳಿ ನಾನು ಹೇಳ್ತೇನೆ. ಹಾಗಾಗಿ ಈ ರೇಖರ ತಂಡ ಭಟ್ನಾಗಾರ್ ಒಳ್ಳೆಯದು, ಮುರಳಿ ಒಳ್ಳೆಯದು, ಅಕುಲ್ಲ ಜಾಸ್ತಿ, ಅಕುಲ್ ನಡ್ಜನ ಯಾವ ಎತ್ತು ಗಾಡಿಯಿಂದ ತರಕೊಂಡು ತಾಕತ್ತೊಂದು ಹಾಕ್ತಾರೆ. ಇದು ನಮ್ಮ ವಿಜಯ್ ಚೌಟೇರಿ ಯಾನ ಮಕ್ಕಳ ಸೇರಿನ ಮತ್ತನ ಸೇರಿದಲ್ಲ ಸರ್ಕಾರ ಉಂಡಾಕ್ತಾರೆ ಅಂಚೆ ಅದು ಫೋನ್ ವರ್ಕಿನ ಹತ್ರ ನೋಡಿ ಬರ್ಕೊಂಡು ಮುರಳಿ ಫೋನ್ ವರ್ಕು ಭಟ್ನಗರ್ ಇದು ಹೆಚ್ಚ ರೀತಿಯ ಕುಳುದು ಇದು ಏನೇನು ಉಪಯೋಗದಲ್ಲಿ ಎಲ್ಲರಿಂದ ಉಪಯೋಗ ಪಡ್ಕೊಳ್ಳಿ. ಇಲ್ಲಿ ಮಂಗಳೂರಿನಲ್ಲಿ ಬಡ ದೊಡ್ಡ ರೀತಿಯ ಅತ್ಯುತ್ತಮ ಮಹಾರಾಷ್ಟ್ರ ನಾಯಕರುಗಳಿದ್ದಾರೆ. ಅಕ್ಲೆ ಸುಳ್ಳದು ಓಣಿಗೆ ಕಂಬ ಕೊಡುವುದು ಅಂತ ಬಂದ್ಕೊಂಡಿನ ರೀತಿ ಈ ಮಲ್ಕೋಡು ಮುರ್ಲೇರ್ಲ ಭಟ್ನಾಗೆಲ್ಲ ಸುಳ್ಳತ್ತು ಕೇವಲ ಒಂದು ಐತ ಪುಣ್ಯ ನಿಕ್ಲಿಗೆ ಸಿಕ್ಕಿದ್ದಿಂದ ಇರಬಲ್ಲಿ ಆ ಪುಣ್ಯ ಸಿಕ್ಕಿನಕ್ಕೆ ಆಡಳಿತ ಬರ್ತೀನಿ ಅಂಚಾದ್ರೆ ನನ್ನೆಲ್ಲ ಪುಣ್ಯ ಸಿಕ್ಕೋಡು ಅಂತ ಬಂದ್ಕೊಂಡು ಪ್ರಾಪ್ತಿ ಮಾಡ್ಕೊಡು ಅಂಚಾದ್ರೆ ನನ್ನ ಮಗಳ ಸಂಖ್ಯೆಗಳು
ನಿಖಲ್ನ ಮುಖಾಂತರ ನಿಖಲ್ ಪೂರೈದ ಮುಲ್ತರ್ಲೆ ಪಡೆದು ಗಾಡಿನ ಹೊರೆ ಕಾಣಿಕೆಯನ್ನು ಒಟ್ಟು ಮಾಡ್ಬೋದು ಐಕ ಮೋನಪಣ್ಣಗೆ ಅನ್ನ ಒಂಜಿ ಸತೀಶಣ್ಣ ಇದೇ ಪಕ್ಕ ಶೇಖರ ನಡ ಎನ್ನ ವಿನಂತಿ ಉಂಟು ಮಂಗಳೂರು ಒಂಚೂರು 4 ಜನಗಳಿಗೆ ಒಂದು ಸಂಪರ್ಕ ಮಾಡ್ತಾರೆ ಜವಾಬ್ದಾರಿ ಮೋನಪಣ್ಣ ಕೂರಿಂದ ಎಂಕೊಂಚೂರು ಅದು 6 ಇಂಚಿನ ಫೋನ್ 6 ಫೋನ್ ಮಾಡ್ತಾನೆ ಏರ್ಲ ಇಜ್ಜಿ ಬಂದ್ಬಿಡಿ ಅವು ಬೇರೆ ಗಡ್ಡ ಗಾಡಿ ಬರೋಡಿಯ ಅಂತ ಬಂದ ಮುಗಿದು ನನಗೆ ಏರ್ಲ ಮಾತಾಡಿ ಮಹೇಶ್ ಯೋಗಿ ಗಡ್ಡಿಗಾಗಿ ಬರೋಡಿಯ ಅಂತ ಬರ್ತದೆ ಅದಕ್ಕೆ ಎದುರು ಮಾತಾಡಿ ತಪ್ಪೇನು ಈರು ಎದುರು ಈರು ಕ್ಯಾಪ್ಟನ್ ಎಂಕುಲು ಅವು ಕೂಡ ಬೇಕಾಗ್ತದೆ ಎಂಕುಲು ಕೂಡ ಏನು ಒಟ್ಟಿಗೆ ಉಲ್ಲ ಮೋನಪಣ್ಣಗೆ ಜವಾಬ್ದಾರಿ ಕೊಡ ಇದಕ್ಕೆ ಏತ್ತು ಗಾಡಿ ಹಾಕೊಂಡು ಗಾಡಿ ಬಂದ ಒಂದು 500 ಜನಕ್ಕೆ ಸಂಪರ್ಕ ಮಾಡ್ಬೇಕು ಆ ಸಂಪರ್ಕ ಅಲ್ಪ ಪ್ಲೇಟ್ ಆಗೋದು ಗ್ಲಾಸ್ ಆಗೋದು ಭಾಜನ ಆಗೋದು ತೀರ್ಥ ಅವೆಲ್ಲ ಆ ಸಂಪರ್ಕ ಮಾಡಿದ್ರೆ ಬಾರಿ ಎಡ್ಡ ರೀತಿಯ ನೇತೃತ್ವ ಮಾಡ್ಬೇಕು ಅಂತ ಕುಡ್ಲದಕ್ಕೆ ಮತ್ತೆ ಜನಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಂಡ ಜವಾಬ್ದಾರಿ ಮೋನಪಣ್ಣನೊಟ್ಟಿಗೆ ಯಾನು ಉಳ್ಳ 6 ಜನಕ್ಕೆ ಫೋನ್ ಮಾಡ್ಕೊಂಡು ಕರ್ಕೊಂಡು ಬಂದ್ಕೊಂಡು ಈಗ ಬೇರೆ ಪಕ್ಕ ಬ್ರಿಜೇಶ್ವರ ಫೋನ್ ಮಾಡ್ಕೊಂಡು ಕೆಲವು ತಪ್ಪಾಗ ಅರೆಗೆ ತಪ್ಪಾರ ಅಂತಾರೆ ಅರೆಗೆ ಜಿಮ್ಮೆದಾರಿ ಆದ ನೇತೃತ್ವದ ದುಂಬುಕೊಂಡು ಎಡ್ಡೆ ಅಂದೆನ್ನ ಭಾವನೆ ಅಂತಾರೆ ನಮ್ಮ ಪೂರೆಲ್ಲ ವಕೀಲರನ್ನ ಮಲ್ಲ ತಂದವನು ವಕೀಲರೇ ಸೇರಿದು ನಿಮ್ಮಲ್ಲ ಲಾರಿ ಮಾಡ್ಕೊಳ್ಳಕ್ಕೆ ಮಾಡ್ಬೋದು ಮಹೇಶ ಅರೆ ನಾನು ಪಣ್ಣಗಾರ ತಿರ್ತು ಪಾಡೋದು ವಕೀಲರ ಮತ್ತು ಅಂಚ ಬೆಟಬೇಟ ಜನಕ್ಕಡ ಹೆಚ್ಚು ಎಡ್ಡ ರೀತಿಯ ಕೊಡುಗೆ ಸಿಕ್ಕುಲಕ್ಕೆ ಆವಡು ಅಕ್ಲನ್ನ ಪೂರೆಲ್ಲ ಒಟ್ಟಾಗಿ ಕಾರ್ಯಕ್ರಮ ಯಶಸ್ಸು ಮಾಡ್ಕೂಡ ಎಂಕಲ್ನ ಮಲ್ಲ ರೀತಿಯ ಸಹಕಾರ ಕುಡ್ಲ ನಗರದ ಬೇಗನಿಗೆ ಕುಡ್ಲ ನಗರದ ಸಾಕಷ್ಟು ಒಂದು ಸಾಮರ್ಥ್ಯ ಉಂಟು ಇಡೀ ಕರ್ನಾಟಕದ ಇಡೀ ಭಾರತದ ಒಲ್ತೊಲ್ತದ ಬರ್ತದಲ್ಲ ಕುಡ್ಲ ನಗರದ ಸಾಮರ್ಥ್ಯ ಉಂಟು ಆ ತಾಕತ್ತುಂಡು ಅಂತ ಬರಬೇಕು ತೋಡಿಪಾದು ಕೊರಡು ಅವೇನು ಮಲ್ಪುನಾಥ ಸಾಮರ್ಥ್ಯ ನಮ್ಮ ಪೂರಡೆಲ್ಲ ಉಂಡೊಂದು ತೋಡಿಪಾದು ಕೊರಡು ಅಂತ ಪಡೆದು ಯಾರ ಕೇಳೊಂದು ಪೂರೆಲ್ಲ ಎನ್ನ ವಿಶೇಷವಾಗಿ ನೆಂಚಿನ ಕೈ ಜೋಡಿಸತಕ್ಕದ್ದು ಒಂದನೇ ಕುಡ್ಲದ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಕುಡ್ಲದ ನೇತ ಮುಖ್ಯಸ್ಥರಾದ ಸಂಚಾಲಕರಾದ ಇಡೀ ಉಮಾಮಹೇಶ್ವರಿದ ದೇವಸ್ಥಾನದ ಬ್ರಹ್ಮಕಲೋತ್ಸವ ಯಶಸ್ವಿದ ದೃಷ್ಟಿಡೆ ಮೋನಪನ್ನಿನೇ ಮಾತ್ರೆಗಳ ಸರ್ವಸ್ವ ಮಟ್ಟದ ಅವಾರ್ಡು ಬಂದದು ಅರಡ ಕೈ ಮುಗಿದು ನಡ್ತೊಂದು ಈ ಒಂಜಿ ಎಂಚ ಮಲ್ಪೊಡೊಂದು 6 ಪಾತ್ರೆ ಬಂದದು ವಿನಂತಿ ಸರವದ ಶಾಸ್ತ್ರೀಯರಿಗೆ ಕೈ ಮುಗಿದೆ ಆಶೀರ್ವಾದ ತಂದು ಮೂಲ ಸೇರಿದಂಗೆ ನಮ್ಮ ಮಾತ ಹಿರಿಯರೇ ಅಂಚೆನೆ ಅಪ್ಪನಕಲೆ ಎನ್ನ ಮಿಗಿಪಲಯನಕಲೆ ವೇದವ್ಯಾಸ ಎಲ್ಲ ಸತೀಶ್ ಗುಂಪಲ್ಲ ಎನ್ನ ಬುಧದ ಪಂಡ್ಯ ಯಾನಿದ್ದೇನೆ ಬೇತೆ ದೇವಸ್ಥಾನಗಳು ಗೌರವ ಅಧ್ಯಕ್ಷ ಆದ ಕೆಲಸ ಮಾಡ್ತಿರ್ತಾರೆ ಒಂತೇನೆ ಪ್ರಾಣಿ ಮೇಲ್ದ ನಮ್ಮ ಎಜೆ ಶೇಖರಣೆ ಪಾತ್ರೆಗಲ್ಲೇ ಪಂಡೆ ಭಾಳ ಕಷ್ಟವಾಪಂಡು ಯಾನಿಂಚ 2 ದೇವಸ್ಥಾನದ ಏಪ್ರಿಲ್ದೊಳಗೆ 2 ದೇವಸ್ಥಾನದ ಪೂರ್ತಿ ಅವರು ಐಕತಕ್ಕದ ವ್ಯವಸ್ಥೆ ಮಂತೊಂದಲ್ಲ ಭಾಳ ಕಷ್ಟ ಹಾಕೊಂಡು ಒಂದು ಪಂಡಿರ್ತೇನೆ ಅಂಡ ಮಾತೆಲ್ಲ ಪನ್ನಗ ಬಲ್ಲಿಂದ ಪನ್ಪುಣ ವ್ಯಕ್ತಿಗಳೇ ಏನಾಗ್ತದೆ ಕಷ್ಟನೂ ನಿಭಾಯಿಸಿದ ಶಕ್ತಿ ಅಪ್ಪೆಕ್ಕರು ಈ ಒಂಜಿ ಬೇರೆ ಮತ ಪಾತ್ರೆ ಪೋಪು ಜನ ವೇದಯ್ಯ ಸೇರಿ ಸತೀಶ್ ಸೇರಿ ಇದಕ್ಕೆ ಬೇರೆ ಥೋಡ ಪಾತ್ರನ ಥೋಡ ವಿಶೇಷತೆ ಅಂಜನೆಯ ಶಾಸ್ತ್ರಿಗಳು ಪಾತ್ರದ ಪಂಕ್ತಿಯರ್ ನನಗೆ ನೆಕ್ಕೊಂಜಿ ಹೊರೆಕಾಣಿಕದ ಒಂದು ಕಮಿಟಿನ ಮನ್ಬೋದು ಬೇತೆ ಬಾಗ್ ಹೊಡೆದು ಬೇತೆ ಮಸ್ತ್ ಜನ ಬಹಳ ಬುದ್ಧಿವಂತೇಳಿ ತೇರಿ ನಾಕಲು ಕೆಲಸ ಮಂತ ಅಭ್ಯಾಸ ನಾಕಲು ಪುಣಿ ಅವತ್ತಂದೆ ಜನಪದ ನಾಕಲ್ಲ ಒಳ್ಳೆಯದು ಅಕ್ಲೇನ ಒಂದೊಂದು ಭಾಗಗೂ ಒರಿಯರಿನ ಪ್ರಾಮುಖ್ಯ ಬಂದದ್ದು ಒಂಜಿ ಸಮಿತಿ ಮಾಡ್ಬೋದು ಆ ಮೂಲಕ ಒಂದು ಎಡ್ಡೆ ಸಮಿತಿ ಬಂದಾಗ ಖಂಡಿತ ಹಿರಿಯದ ಇನಿ 15 ತಾರೀಕು 1 ತಾರೀಕದ ಬಯ್ಯದವಲ್ಲಾಗಿ ನಮ್ಮ ಇನ್ನು ಬೆತ್ತಾವರು ಅಂಡ್ ಐಕು ತುಂಬ ಮಾತ್ರ ಬೇತೆ ಪೂರ್ವ ತಯಾರಿ ಮಂತನ ಮಾತ್ರ ಏನು ಮಾಡ್ಬೇಡ ಸಾಧ್ಯ ನಮ್ಮ ಇನಿ ಬೆತ್ತದ ಎಲ್ಲಂಜೆ 1 ತಾರೀಕಿಗೆ ಬರ್ಕೊಂಡು ನನಗೆ ಕೆಲಸ ಒಂದೊಂದು
ಬದಲಿಗೆ ಒಂಜಿ 2-3 ಸರ್ತಿ ಸೇರಿದು ದಾನ ಆಗ್ತದೆ ಎಂಚೆ ಆಗ್ತದೆ ದನ ಇಂಚಿನಾಗ ತಪ್ಪಾತಂದ ಒಂದು ಬತ್ತೋದು ಐಕೊಂಜಿ ಪರಿಹಾರ ಕಂಡದ ಕೆಲಸವನ್ನು ಮಾಡ್ಕೊಡು ಮಾತೆಲ್ಲ ವಾವಾ ಬಾಗಡ್ದು ಒಂಜೊಂಜಿ ಕನಿಷ್ಠ ವೇದಿವಾಸ ಎಲ್ಲ ಪಂಡ್ಯರು ಅಧ್ಯಕ್ಷ ಎಲ್ಲ ಪಂಡ್ಯರು ಒಂಜೊಂಜಿ ಭಾಗ ಹೊಡೆದು ಒಂಜೊಂಜಿ ಭಾಗ ಬಂದಾಗ ಇಡೀ ಭಾಗ ಆಗ್ತದೆ ವಾರ ಹಿಡಿದು ಒಂಜಿ ವೆಹಿಕಲ್ ಬರಕೊಲೆಕ್ಕ ದೂರು ಗ್ರಾಮಾಂತರದಲ್ಲಿ ಅಂಚೇನಿ ಒಂಜಿ ಗ್ರಾಮ ಹೊಡೆದು ಒಂಜಿ ವೆಹಿಕಲ್ ಬಿದರ್ಕೊಂಡು ಅಂಚಾಂಡ ಮಾತ್ರ ವ್ಯವಸ್ಥಿತವಾಯಿನ ಅಮಾಮೇಶ್ವರಿ ಕೊರ್ಪಣಿಗೆ ಮಹಾಸೇವೆ ಅಂತ ಹಾಕೊಂಡು ಈಗಿಂದ ನಮ್ಮ ಉದರ್ಗೆ ತಕ್ಕ ಕೆಲಸ ಮಂತನ ಅಂದ್ರೆ ಅನ್ನಂತ ಎನಿಸ್ತದೆ ಎಂಕೈಟ್ ಪನ್ಪುನಿ ದಾಲ ಬೇಜಾರಜ್ಜಿ ಆರುಳ್ಳೇರು ಮೇರುಳ್ಳೇರು ಪಂಡ ಅಂದು ಮಾತೆಲ್ಲ ಇಪ್ಪೋಡು ಮಾತೆಲ್ಲ ಇದ್ದ ಕೆಲಸ ಮಂತ್ರ ಮಾತ್ರ ಅವು ಯಶಸ್ವಿ ಆಯ್ನ ಹೊರೆಕಾಣಿಕೆ ಹಾಕೊಂಡು ಮುಲ್ಪಡ್ದ ಎಂಕಲು ಮಸ್ತ್ ಹೊರೆಕಾಣಿಕೆಯನ್ನು ಹೊರಡಿಸ್ತೀರಲ್ಲ ಶಾಸ್ತ್ರಿ ಕಡೆ ತುಂಬ ಹೊರಡಿಸ್ತೀವಿ ಅಲ್ಲಿಂದ ಮಸ್ತ್ ಹೊರೆಕಾಣಿಕೆಯನ್ನು ಮುಲ್ಪಡ್ದ ಬಿದ್ದಾಡ್ತಾರೆ ಶಾಸ್ತ್ರನ ನೇತೃತ್ವದಲ್ಲಿ ಇಂಚಿಪ್ಪ ಗಣಪತಿ ಇಂಚಿನ ಮಧೂರು ಗಣಪತಿಗೆ ಐದಕ್ಕ ಮಂತಜಿ ಮುಲ್ಪ ಮಂತಜಿ ಇದಕ್ಕ ಮಧೂರು ಗಣಪತಿಗೆ ಮಲ್ಲ ಸಂಖ್ಯೆ ಐಕು ತುಂಬ ಮಲ್ಲ ಸಂಖ್ಯೆನೇ ಮಂದದ ಮಾಣಿಲ ಅವಳಿ ಮೂಲೆ ಕೇರಳ ಸಾಧಾರಣ ಮಾತಾ ಜಿಲ್ಲೆದ ಮಾತಾ ಭಾಗಗಳ ಕೇರಳದ ಭಾಗಗಳ ಮುನ್ಪಡದೆ ಹೊರೆಕಾಣಿಕೆ ಬಿದ್ದಾಡ್ಬಾರ್ದನೆ ಅವು ಜವಾಬ್ದಾರಿ ಎಂಕಲ್ ಮಾತಲ್ಲ ಜೊತೆ ಉದಯರಿನ ಕೆಲಸ ಅಂದು ವ್ಯವಸ್ಥಿತವಾದ ಆಗ್ತದೆ ಮುರಾಣಿ ಕಡೆ ಕಾಯಿನಂಜಿ ನಾವು ಮಧೂರು ಮಹಾಗಣಪತಿಗೆ ಬರೋನಂಜನ ಇಡೀ ಕಾಸರಗೋಡು ಜಿಲ್ಲೆ ಆಗ್ತದೆ ಮಂಗಳೂರದ ಭಾಗದಲ್ಲ ಒಂದು ಅಧಿಪತಿ ಆ ಗಣಪತಿ ಐಕೆ ಮತ್ತು ಮಲ್ಲ ಸಂಖ್ಯೆ ಒಂದು 62 ವೆಹಿಕಲ್ ಕೊಡತ್ತೆ ಮಾಡ್ಕೊಂಡು 52 ವೆಹಿಕಲ್ ಐಟಮ್ ಆಫ್ ಎಡ್ಡೆಡ್ಡೆ ಸಾಮಾನು ಮಾತ ಪಾಡಿ ಪತ್ರ ಬಾಗಿಲು ವಾವು ಒಂದು ಮಾತ ಐಟು ಸೇರ್ಸಾದ ಕೆಲಸವನ್ನು ಆಗ್ತದೆ ಒಂದು ಬ್ರಹ್ಮ ಕೆಲಸದು ಹಸಿರು ಮಾಡಿ ಬಂದಾಗ ಹಸಿರು ದಾರಿ ಕಾಯಿ ಕಜಿಪು ಮಾತ್ರ ಆಗ್ತದೆ ಬದಲಿಗೆ ಎಂಚೆಂಚಿನ ಆಡೆಗೆ ಬೋರ್ಡ್ ಹಾಕೊಂಡು ಅವು ಅರಿಯ ಆಡುಕೊಡು ತಾರೆ ಆಡುಕೊಡು ಬೆಲ್ಲ ಬಜಿಲಿ ಸಜ್ಜಿಗೆ ಪದಂಗಿ ಕಡಲೆ ಈ ರೀತಿದ ಬೇಳೆ ಈ ರೀತಿಯ ಬೇರೆ ವಸ್ತುಗಳು ಬೋರ್ಡ್ ಹಾಕೊಂಡು ಐದು ಮಾತ್ರ ಬೇರೆ ಬೇರೆ ರೀತಿಲಿ ಒಂದು ಅಧ್ಯಕ್ಷರೇ ಒಂದು ರಿಕ್ವೆಸ್ಟ್ ಲೆಟರ್ ಮಾಡ್ಕೊಡು ಆ ರಿಕ್ವೆಸ್ಟ್ ಲೆಟರ್ ಇಂಜಿನ ದಿನದಲ್ಲಿ ಇಂಜಿನ ಅದಕ್ಕೆ ಹಿಡಿದು ಏನೊಂದು ಕರೆಯೋದು ಕರೆಕ್ಟ್ನೇದ ಐಟು ಹೂವು ಬೇಡಿಕೆ ಪಡೆದ ಇಲ್ಲ ಮನುಷ್ಯನ ಮಂದದ್ದು ಅಗ್ಲಿ கொஞ்சம் ನೆನಪಿನ ಹಚ್ಚಿಟ್ಟಿದ್ದಲ್ಲ ಕೊಡೋದು ಕೊಡ್ದು ಹೊರ ಕೊಡು ನಾನು ಆಣಿ ಕಾಣಿತಿ ಹಾಕೋಜು ಹೊರ ಕೊಡ್ದು ಏನು ಫಾಲೋ ಅಪ್ ಮಾಡ್ಕೊಳೋ ಕೆಲಸ ಮಾಡ್ಕೊಡು ಅಂತ ಮಾತ್ರ ಒಪ್ಪಿದಾಡ್ತಾರೆ ಸಾಧ್ಯ ಹಾಕೊಂಡು ಅಗ್ಲಿಗೆ ಏನು ಕೊಡು ನಾನು ಅಗ್ಲಿ ನಿಧಾನವಾಗಿ ತಯಾರಿ ಮಾಡ್ಬೇರೆ ಸುಲಭ ಹಾಕೊಂಡು ಅಂಚಾಂಡ ಸುಲಭ ನಾವು ಕೆಲಸ ಹಾಕೊಂಡು ಹೊರಗೆ ತೊಂದಂಡ ಫೋನ್ ಮಾಡ್ತದೆ ಸಂಪರ್ಕ ಮಾಡ್ತದೆ ದಾನಾಡೆ ಇಂಚಾಂಡೆ ಓಡಿತಂದ ಪ್ರಮುಖ ಕೆಂಗನಂಡ ಪ್ರಮುಖರಿಗೆ ಒಂದಿರುವುದು ಸ್ಪಿರಿಟ್ ಬರ್ಕೊಂಡು ಈಗಿನ ನಮ್ಮ ಇನಿಕೆ ಇನಿಯೇ ಬಂದ ಅಕ್ಕಲಕ್ಕಲೆ ನಮ್ಮ ನಮನಿ ಈ ರೀತಿ ಫೋಟೋ ಐದವರು ಆಯರ ಬಲ್ಲಿ ಐದಾದ್ರ ನಮ್ಮ ನೆಕ್ ಒಂಚೂರು ವಿಶೇಷ ಗಮನ ಕೊಡ್ದು ಐನು ತಯಾರಿ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಯಶಸ್ವಿ ಹೊರೆಕಾಣಿಕೆ ಸಾಧ್ಯ ಆಗ್ಬೋದು ದೇವಸ್ಥಾನಕ್ಕೆ ಬೇರೆ ಬೇರೆ ರೀತಿಯ ಪಾತ್ರೆಲ್ಲ ಬೋಡಾಬೋದು ಪಾತ್ರೆಲು ಲಾಟೆ ಸಟ್ಟುಗ ಅದೇ ಸಟ್ಟುಗ ಅಂಚಿನ ಮಾತ ಕಡಾಯಿ ಕಡಬಲ್ಲ ಬುಕ್ಕ ಅಂಚಿನ ಮೊಲ್ಲ ಕೊಪ್ಪರಿಗೆ ಎಲ್ಲೆ ಕೊಪ್ಪರಿಗೆ ಮಾತ ಅಂಡೇಲು ಮಾತ ಬೋಡಾಬೋದು ಅಂಚಿನೆಲ್ಲ ಎರಡು ಸಂಪರ್ಕ ಮಾಡ್ತಾರೆ ಸಾಧ್ಯ ಉಂಟು ಅಕ್ಕೆಲ್ಲ ಸಂಪರ್ಕ ಮಾಡ್ತದೆ ಒಂಜಿ ದಿಕ್ಕಡು ಸೇರ್ಸೋದೆ ಇನ್ನು ಆ ವೆಹಿಕಲ್ ಕೊಡ್ತದೆ ಅವು 1 ತಾರೀಕು ದಾನಿ ನಮ್ಮ ಮಾಡಿ 5 ಗಂಟೆಗೆ ಎತ್ತೋಡಿಗೆ ಈಡೆ ತೊಕ್ಕೋಟೋಡು ಒಟ್ಟಿಗೆ ಸೇರಿದು ಅರ್ಧ ಪೂಪರ್ ಅಂತ ಬಂದಿರು 1 ತಾರೀಕಿಗೆ 5 ಗಂಟೆ ನಮ್ಮ ಮುಂದೆ ಕಾಂಡ ಬಾಯರ ಆಪಜಿ ನಮ್ಮ ವೆಹಿಕಲ್ ಮಂತೊಂದು 3 ಸೇರಿದು ಮುಲ್ಪಡ್ದು 4 ಗಂಟೆಗೆ 3 ಗಂಟೆಗೆ ವಿಧಾನದಂಡ 3 ಗಂಟೆಗೆ ಬಿದ್ದಾಡ ಹೋಗೋದು ವಿಧಾನದಂಡ 5 ಗಂಟೆಗೆ ಬೋದು ನಮ್ಮ ವೆಹಿಕಲ್ ಏದುಂಡು ಇಟ್ ಡಿಪೆಂಡ್ಸ್ ಅವು ಆಡೆ ಬಾಯರು ಸಾಧ್ಯ ಉಂಟು ಐಕೆ ಅನುಮತಿ ಮಾತ್ರ ವ್ಯವಸ್ಥೆ ಆಗೋದು ಮಾತ್ರ ಮಂತೊಂದು ಐಕೆ ಪೂಡಿದ ಪೂರ್ವಭಾವಿ ತಯಾರಿಲ್ಲ ಎಂಚಪ್ಪುಡು ವಾರಿ ದಿಪ್ಪುಡು ಮತ್ಕೊಂಡು ಆಲೋಚನೆ ಮಂತದ್ದು ಐನು ಮಂತಂದ ಒಂದು ಪೊಲ್ಲದ ಹೊರೆಕಾಣಿಕೆ ಹಾಕೊಂಡು ಒಂದು ಜನಕ್ಕಳು ತೂದು ಖುಷಿ ಪಡಿಪುರ ಜನ ಹೊರೆಕಾಣಿಕೆ ಆಯ್ದ ಸಾಧ್ಯ ಉಂಟು ಈ ಬಗ್ಗೆ ನಾವು ಮಾತೆಲ್ಲ IMN ದಾಲಾಜಿ ನನ್ನ ಪ್ರಮುಖರು ದಾಯ ಮನ್ಪಡ್ಬಂಡು ನಂಡ ಫಾಲೋಅಪ್ ಮನ್ಪೇರೆ ಫಾಲೋಅಪ್ ಬಂದಿದ್ದಂದ್ರೆ ವಾ ಕೆಲಸದ ಒಂದು ಮಾತೆಲ್ಲ ತಾಕತ್ತಿದ್ದನಾಗ್ಲಿ ನಮ್ಮದಲ್ಲ ತಾಕತ್ತಿಗೆ ಕೊರತೆ ಅಲಾಜಿ ಅಣ್ಣ ಇಲ್ಲಿ ಫಾಲೋಅಪ್ ಮಾಡ್ಕೊಡು ಆ ಫಾಲೋಅಪ್ ಮಾಡ್ಕೊಳಕ್ಕೆ ಒಂದು 2 ಭಾಗ ಮಂಗಳೂರದ ಅಧ್ಯಕ್ಷರ ಮಂಗಳೂರದ್ದು ಏತು ವಾರ ಬೈದರು ಗೊತ್ತಿದೆ ಮಹಾನಗರ ಪಾಲಿಕೆ ಸರ್ ಅಕ್ಲನ ಅಕಲ ನೇತೃತ್ವದಲ್ಲಿ ಒಂದು ಮಾಡ್ತಾರೆ ಅಕ್ಕಲಿಗೆಲ್ಲ ಇದನ್ನು ಚುನಾವಣೆಗಳ ಉಪಯೋಗ ಹಾಕೊಂಡು ఒక 2 ఈరోజు పండారు నెట్టి కాంగ్రెస్ బీజేపీ తాలచ్చు ಕಾಂಗ್ರೆಸ್ ಬಿಜೆಪಿ ಹಿಂದೂ ದೇವಸ್ಥಾನ ಹಿಂದುತ್ವದ ಬಗ್ಗೆ ಹಿಂದೂಗಳ ಉದ್ಧಾರದ ಬರೋದು ಮನಪರಂಚನೆ ಕೆಲಸ ಇದವರ ಒಬ್ಬ ಕಾಂಗ್ರೆಸ್ ದಳ ಅಂತ ಇರಲಿ ಮಾತೆಲ್ಲ ಈ ಭಾಗದ ಹಿಂದೂ ಬಾಂಧವರು ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಅವು ಸಕ್ಸಸ್
ಒಟ್ಟಿಗೆ ಬೇರೆ ಅಥವಾ ಸಕ್ಸಸ್ ಆಯ್ತು ಅಥವಾ ಜಯಶೀಲವಾದ ಸಾಧ್ಯ ಉಂಟು. ಅವು ಬಿಜೆಪಿ ದೇವಸ್ಥಾನ ಖಂಡಿತ ಬಿಜೆಪಿ ದೇವಸ್ಥಾನ ಇದು ಸಾರ್ವಜನಿಕ ದೇವಸ್ಥಾನ ಸ್ಪಷ್ಟ ಅಂದು ಸಾರ್ವಜನಿಕ ದೇವಸ್ಥಾನಕ್ಕೂ ಸಾರ್ವಜನಿಕರನ್ನ ಮಾತೆಲ್ಲ ಒಟ್ಟು ಸೇರಿಸಿ ಕೆಲಸ ಮಾಡ್ಕೊಂಡು ಮಾತ್ರ ಐಕ್ಯ ವಿಶೇಷತೆ ಬರ್ಕೊಂಡು ಕಾವಿಗೆಲ್ಲ ಬರ್ಕೊಂಡು ಅಂಚಿತನ ಮಾತ್ರ ದೇವೆಲ್ಲ ಆಶೀರ್ವಾದ ಮನ್ಪೇರಿಗೆ ಮೆಕ್ಕಲು ಮನಸ್ಸು ಸಮಾಜಿ ಮೆಕ್ಕಲಿದ್ದಂಡ ದೇವರಿಗೆಲ್ಲ ಒಂಚೂರು ಸಮಾಧಾನ ಕೊಡು ಅಸಮಾಧಾನ ಏನು ಪೈನಿ ಬಂದು ಹೇಳಿದಾದ್ರೆ ಆಯನ ದೇವಸ್ಥಾನ ಮೇಲೆ ನೆಟ್ಟು ರಾಜ್ಯಕ್ಕೆ ಪೊಗ್ಗೇನೆ ಬಂದಿ ಇದು ಮಾತ್ರ ಹಿಂದೂ ಸಮಾಜ ದೇವಸ್ಥಾನ ಸಾರ್ವಜನಿಕ ದೇವಸ್ಥಾನ ಏಳು ಬರ್ತೇನೆ ಬಲ್ಲಿ ಪಣಿಯರಿಗೆ ದೇವಸ್ಥಾನಗಳು ಅದಾದ್ರೆ ಆ ಭಾವನೆಯನ್ನು ಬಿಡ್ತು ಇಂಕಲು ಮಾತ್ರ ಈ ದೇಶದ ಸನಾತನ ಧರ್ಮದ ಅನುಯಾಯಿಗಳು ಮತ್ತೆ ಗೊಪ್ಪಲ್ಲೇ ಅನುಯಾಯಿಗಳು ಕೆಲಸ ಮಾಡ್ಕೊಂಡು ಖಂಡಿತ ಅಲ್ಪ ದೇವೆಲ್ಲ ನಮ್ಮೊಟ್ಟಿಗೆ ಬೇರೆ ವ್ಯವಸ್ಥೆ ಎಲ್ಲ ಸರಿ ಹಾಕೊಂಡು ಯಶಸ್ವಿ ಕಾರ್ಯಕ್ರಮ ಹಾಕೊಂಡು ಈ ಬಗ್ಗೆ ಆಲೋಚನೆ ಮಾಡ್ಬೋಗ ಏರೇರು ಬಂಡದು ಈ ಪಟ್ಟಿ ಮಂತಲ್ಲ ಏನೇನ ಅಕಲಲ್ಲಿ ಕೇಳಿ ಅಕಲು ಪಡ್ಬೇರಿ ಹೋಗ ಬಾಗಡ್ದು ಏರದು ಕೇಳಿ ಅವರಿ ಏನು ದೆತ್ತೊಂದು ಬರೆಯದು ಇತ್ತೇನೆ ದೇವ್ದು ಅಕಲ್ಲ ಫೋನ್ ನಂಬರ್ ಎಲ್ಲ ದೆತ್ತೋದು ಫೋನ್ ನಂಬರ್ ದೆತ್ತೊಂದು ಸಂಪರ್ಕಗೂ 2 ಜನ ಬೇಟೆನೆ ಮಾಡ್ಬೋದು ಮಂದದ್ದು ಅಕಲ ಮೂಲಕ ಐದು ಮನ್ಕೊಂಡು ಜನ ಕೆಲಸ ಮಾಡ್ಕೊಂಡು ಕೊಂಡದ್ದು ಖಂಡಿತ ಹಿಂಗೆ ವಿಘ್ನನಾಶಕ ಗಣಪತಿ ವಾ ವಿಘ್ನ ಇತ್ತಂದಲ್ಲ ఆయన ಇತ್ತಿ ಪದ್ಧತಿ ಎಡ್ಡೆ ಕೆಲಸಕ್ಕೂ ಪೂರಕವಾದ ಕೆಲಸ ಮಾಡ್ಕೊಂಡಂತೆ ಈ ನಮ್ಮ ಸರಾವು ಮಹಾಗಣಪತಿ ಪಿಲ್ಲರ್ದ ಕೆಲಸ ಒಳ್ಳ ರೀತಿಯಿಂದ ಆಗ್ತದೆ ಹೇಳಿದವರ ಆ ಗಣಪತಿ ಆ ಅಮ್ಮಗ ಅಪ್ಪೆ ಗಣಪತಿನ ಅಪ್ಪೆಗೆ ಪೂರ್ಣ ಸಹಕಾರ ಕೊರಪೆ ಪಣ್ಣೊಂದು ಶಾಸನಿಗೆ ಕೂಡ ನಮಸ್ಕಾರ ಅಂತಂದು ಎಲ್ಲ ಮಾತಾಡಿ ಪಾಡ್ವೆ ಜೈ ಹಿಂದ್. ಒಂದು ಅರ್ಥಪೂರ್ಣವಾದ ಒಂದು ಸಲಹೆ ಕೊರಿಯರು ಒಂದು ಸಮಿತಿ ಪಿನಿ ಮಂತಿದಿಂದ ಅರೆಗೆಲ್ಲ ಒರಿಯಾಗಿ ಬಂಗ ಬಂದ ಹರ್ನೊಟ್ಟಿಗೆ ಇಂತ ಏರೇರು ಉಪ್ಪೋಡೋದು ಬಂದದ ಒಂದು ಆಲೋಚನೆ ಮಲ್ತದೆ ಹೆಂಗ ತೋಜಲು ಗೋಪಿಯನ್ನ ಉಮಾಮಹೇಶ್ವರಿ ದೇವರನ್ನ ಒಂದು ಲೆಟರ್ ಇಡ್ ಮೋನ ಬಂದನಲ್ಲ ಬೊಕ್ಕ ಮುಲ್ಪ ಏರ್ನ ಸಮಿತಿ ರಚನೆ ಮಲ್ಪುಂಡ ಅಕ್ಲ ಪುದಾಡು ಒಂದು ರಿಕ್ವೆಸ್ಟ್ ಲೆಟರ್ ಇಲ್ಲ ಬೊಕ್ಕ ಐಟಿ 6 ಬಲ್ಲಕನೆ ಐಟಿ ಎಂಜಿನ ಪಾತ್ರೆ ಕೊಡು ಓವು ಸಾಮಾನು ಕೊರ್ನ ಇಡ್ಡೆ ಎಂಚಿನ ಐಟಮ್ ಕೊರ್ನ ಇಡ್ಡೆ ಐನು ಪೂರ ಮೆನ್ಷನ್ ಮಲ್ತದೆ ಒಂದು ಲೆಟರ್ ಕೊರ್ನ ಇಡ್ಡೆ ಅವು ಮೂಲೆ ಕೊರಡು ಮೋನಪನ್ನೆ ನಮ್ಮ ಮಂಗಳೂರದ ಇಡೀ ಜಿಲ್ಲೆಗೆ ಸಂಬಂಧಪಟ್ಟ ಸಮಿತಿದ ಸಂಚಾಲಕರು ಅರ್ನೊಟ್ಟಿಗೆ ಏರ್ಬೋರ್ಡ್ ಮನಬನ್ನ ಫಸ್ಟ್ ಒಂಜಿ ವೇದವ್ಯಾಸ ಕಾಮತ್ತೇರು ಅದಕ್ಕ ಬ್ರಿಜೇಶರು ಅದಕ್ಕ ಭರತ್ ಶೆಟ್ರು ಪ್ರೇಮಾನಂದರು ನಿತಿನನ್ನೆ ಬಕ್ಕ ಶಕಿಲ ಕಾವ ರಮೇಶ್ ಕಂಡೆಟ್ಟು ಬಕ್ಕ ರಾಜೇ ಮಾನವ ಭಂಡಾರ್ಲೆಗೆ ವಿಶೇಷವಾಯಿನಂಚಿನ ಅಭಿನಂದನೆ ಸಲ್ಲಿಸ್ತವೆ ದಯಬಂದ 6 ಬತ್ತದ ಆಯ್ಬಕ್ಕ 6 ಮುಲ್ಪ ಜವಾಬ್ದಾರಿ ಇದೊಂದು ಆಯ್ಬಕ್ಕ ಆ ಜವಾಬ್ದಾರಿನ ಎಂಚ ನಿಭಾಯಿಸುವರೆಂದಲ್ಲ ಇಂಕ್ಲೆಗೆ ಮಾತಾಡೆಲ್ಲ ಗೊತ್ತುಂಟು ಅಂತ ಆದ್ರೆ 6 ಐಕು ತುಂಬುವರ ಇರು ಅವಳು ಉಮಾಮಹೇಶ್ವರಿ ದೇವಸ್ಥಾನಕ್ಕಿಲ್ಲ ಅವರ ಇರು ಬರೋಡು ಒಂಜಿ ದಿನ ಅಲ್ಪ ಆಪುನಂಚಿನ ಒಂಜಿ ಅಲ್ಪದ ಮೀಟಿಂಗ್ ಇಲ್ಲ ಇರೋರ ಭಾಗವಹಿಸೋಡು ಇಡ ವಿನಂತಿ ಮಲ್ಪನು ನನ್ನ ಯಾಪಲ ಶೇಖರನ್ನ ಬಗ್ಗೆ ಈಶ್ವರನ್ನೇ ನಮ್ಮ ಇರು ಯಾಪಲ ತಪ್ಪರಿಸಿ ಅಲ್ತ ನೇಟೊಂದು ಆಧಾರ ಸ್ತಂಭವಾದ ಇರು ಉಂಟೋಡು ಬಾರಿ ಪೊರ್ಲುಡು ಕಾರ್ಯಕ್ರಮ ಮಲ್ಪರೆ ಸಹಕಾರ ಕೊಡೋದು ವಿನಂತಿ ಒಂದೊಂದು ವಿಶೇಷವಾದ ಉಮಾಮಹೇಶ್ವರಿ ಕ್ಷೇತ್ರದ ಅಭೂತಪೂರ್ವ ಕಾರ್ಯಕ್ರಮಗಳು ಬೆಳಗಾಣಿಕೆಯನ್ನು ವಿಭಿನ್ನ ರೀತಿ ಮಾಡ್ಕೊಂಡು ಒಂದಾದ ಸಮಾವೇಶ ನಮ್ಮ ಫಲೈದ ನೆಕ್ ದೀಪ ಬರ್ತಾದು ನಮ್ಮನ್ನು ಆಶೀರ್ವಾದ ಮಂತ್ರಿನ ಶಿಲೆ ಆಡಳಿತ ಮುಖ್ಯಸ್ಥರನ್ನ ಶ್ರೀ ರಾಘವೇಂದ್ರ ಶಾಸ್ತ್ರಿಗೆ ಮಾತಾಡಬರ ಪ್ರೀತಿಯ ವಂದನೆ ಅರ್ಪಿಸೋದಿಲ್ಲ ಅಂಚನೆ ನಮ್ಮಟ್ಟು ಇವತ್ತಿನ ಸಂಸದರನ್ನ ಕ್ಯಾಪ್ಟನ್ ವಿಜಯ್ ಚೌಟ ಮತ್ತು ಶಾಸಕರನ್ನ ವೇದಸ್ವಾಮಿ ಅವರಿಗೆಲ್ಲ ವಂದನೆ ಅರ್ಪಿಸೋದಿಲ್ಲ ಮಾತಾಡಿ ಧನ್ಯವಾದಗಳು ಬರುತ್ತೆ ಮಾತಲ್ಲಿ ಒಟ್ಟು ಬರೋದು ಮಾತೆಲ್ಲ ನೆಟ್ಟಕ್ಕೆ ಅಂತ ಎಲ್ಲ ಉಮಾಮಹೇಶ್ವರ ಕ್ಷೇತ್ರದ ಆ ಹೊರಕಾಣಿಗೆ ಅದು 5 ಪಕ್ಕ ನಡೆದ ಕಾರ್ಯ ತಿರುಳು ಮಾತೆಲ್ಲ ಒಟ್ಟು ಒಂದಾದ ಮಂತ್ರಿಗಳು ಬಂದು ಒಂದೊಂದೊಟ್ಟಿಗೆ ಮಾತೆಲ್ಲ ಒಂದೇ ಪಾತ್ರೆ ಧನ್ಯವಾದ ಅರ್ಪಿಸೋದು.